ಟೆಂಟನ್ನು ನಾವೇ ಹಾಕಬೇಕು, ಚೇರ್ ಲೋಡು ನಾವೇ ಮಾಡಬೇಕು, ರಂಗಸ್ಥಳವನ್ನು ನಾವೇ ಹಾಕಬೇಕು. 6 ಗಂಟೆವರೆಗೆ ನಾವೇ ವೇಷ ಮಾಡಬೇಕು. ನನ್ನ ತಾಯಿ ನನ್ನನ್ನು ನೋಡಿ ಕೂಗಿದ್ದಾರೆ. ಕಟೀಲಿಗೆ ನಾವು ಆವತ್ತಿಗೆ ಆಗ್ತಿರ್ಲಿಲ್ಲ. ನಾವು ಜಾತಿಯಲ್ಲಿ ಬಿಲ್ಲ ಕೆಲವು ಮನೆಗೆ ಎಲ್ಲ ಹೋಗುವುದಕ್ಕೆ ಆಗ್ತಿರ್ಲಿಲ್ಲ. ಅದನ್ನು ನಾವು ಚೆನ್ನಾಗಿ ಅನುಭವಿಸಿದ್ದೇವೆ. ತಂದೆಯವರು ಮಾತ್ರ ಆಟಕ್ಕೆ ಹೋಗುವುದಕ್ಕೆ ಬಿಡ್ತಿರ್ಲಿಲ್ಲ. ಯಾಕಂದ್ರೆ ಇದೇ ಈ ಅಸ್ಪೃಶ್ಯತೆಯ ಕಾರಣ. ಶೀನಪ್ಪಯ್ಯ ಕೂಡಿ ಹತ್ರ ಸುಗ್ಗದಗಟ್ಟೆ ಮೇಳದ ಆಟ. ನಾವು ಹೋಗಿ ಒಂದು ಮನೆಯಲ್ಲಿ ಚಾಪೆ ಹಾಕಿದ್ದೇವೆ. ಮುದುಕಿ ಬಂದು ಇಲ್ಲಿ ಕೆಲವರೆಲ್ಲ ಒಳಗೆ ಬರಬಾರ್ದು, ಮಡ್ಡಿಯೊಳಿನ ಪೂಜಾ ಉಳಾಯಿ ಬರಿಯರ ಬಳಿ. ಈ ಸಲ ಒಂದು 50ನೇ ವರ್ಷದೊಂದು ಕಾರ್ಯಕ್ರಮ ಮಾಡಬೇಕು ಅಂತ. ಆದರೆ ಅದು ಆಗುವ ಲಕ್ಷಣ ಇಲ್ಲ. ಯಾಕಂದ್ರೆ ಅದೇ ನಾನು ಹೇಳಿದ್ದೇನಲ್ಲ, ನಮ್ಮವರ ಸಪೋರ್ಟ್ ಇಲ್ಲ. ರೋಸಿದೆ ಮನಸ್ಸು. ಕೇಳ್ತಾರೆ, ನಿಖಿಲ್ ಬಿಲ್ಲವ ಸಮಾಜ ಗಿಂಚಿನ ಕೊರಿಯರು. ನಾನು ಅಭಿಮಾನದಿಂದ ಹೇಳ್ತೇನೆ, ನಾನು ಕಷ್ಟಪಟ್ಟು ಪೂಜಾರಿಯೊಬ್ಬ ಕಲಾವಿದ ಅಂತ ತೋರಿಸಿಕೊಟ್ಟಿದ್ದೇನೆ. ಸಾಕ ಸಾಕ. ಯಕ್ಷಗಾನದ ಕಲಾಭಿಮಾನಿಗಳಿಗೆ ಎಲ್ಲವರಿಗೂ ಉಜಿರೆ ನಾರಾಯಣ ಪೂಜಾರಿ ಯಕ್ಷಗಾನ ಕಲಾವಿದ ಹಾಸ್ಯಗಾರ ಪಾವಂಜಿ ಮೇಳ ನನ್ನ ಮನಪೂರ್ವಕ ಅಭಿನಂದನೆಗಳು. ಉಜಿರೆ ಗ್ರಾಮ ಬೆಳ್ತಂಗಡಿ ತಾಲೂಕಿನಲ್ಲಿ ಪೆರ್ಲ ಎನ್ನುವಂಥ ಸ್ಥಳದಲ್ಲಿ ಕೊಳಪ್ಪಲ ಮನೆಯಲ್ಲಿ ಅಣ್ಣು ಪೂಜಾರಿ ಹಾಗೂ ಧರಣಮ್ಮ ದಂಪತಿಗಳಿಗೆ 4ನೇ ಮಗನಾಗಿ ನಾನು ಜನ್ಮಕ್ಕೆ ಬಂದೆ. ಬಡತನದ ಜೀವನ ನಮ್ಮದು. ಬಹಳ ಕಷ್ಟದಿಂದ ನಮ್ಮ ತಂದೆಯವರು, ನಾವು 9 ಮಂದಿ ಮಕ್ಕಳು, ನಮ್ಮನ್ನು ಬಹಳ ಕಷ್ಟದಿಂದ ಸಾಕಿ ಸಲಹಿದ್ದಾರೆ. 7ನೇ ತರಗತಿಯವರೆಗೆ ನಾನು ಶಾಲೆಗೆ ಹೋಗಿದ್ದೇನೆ. ಆದರೂ ಅದನ್ನು ಕೂಡ ಪೂರ್ತಿ ಮಾಡುವುದಕ್ಕಾಗಲಿಲ್ಲ. ಯಾಕಂದರೆ ತಂದೆ ಖರ್ಚು ಮಾಡಲಿಕ್ಕೆ ಅಸಾಧ್ಯವಾಗಿ ಅಂತಲ್ಲ, ನನಗೆ ಯೋಗ ಇರಲಿಲ್ಲ. ಅರ್ಧದಲ್ಲಿ ಶಾಲೆಯನ್ನು ಬಿಟ್ಟು ಮಾರನೇ ವರ್ಷ ನಾನು ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರಕ್ಕೆ ಹೋಗುವಂಥ ನಿರ್ಧಾರ ಮಾಡಿದ್ದೆ. ಆದರೆ ಮನೆಯವರ ಆಕ್ಷೇಪಣೆಯಿಂದ ಅಷ್ಟು ಸುಲಭವಾಗಿ ನನಗೆ ಸೇರ್ಪಡೆಗೊಳ್ಳುವುದಕ್ಕಾಗಲಿಲ್ಲ. ಆ ಹೊತ್ತಿಗೆ ಅಲ್ಲಿ ನಾರಾಯಣ ಕಾಮತ್ರು ಅಂತ ಮ್ಯಾನೇಜರ್ ಆಗಿದ್ದರು. ಅವರ ಜತೆಯಲ್ಲಿ ನನ್ನ ಅಣ್ಣನೊಬ್ಬ ಕೆಲಸ ಮಾಡ್ತಾ ಇದ್ದ. ಅವನ ಪರಿಚಯದ ಮೇಲೆ ನಾರಾಯಣ ಕಾಮತರ ಆ ನಿರ್ದೇಶನದಂತೆ ನನ್ನನ್ನು ಲಲಿತ ಕಲಾ ಕೇಂದ್ರಕ್ಕೆ ಸೇರಿಸಿ ಶ್ರೀ ದಿವಂಗತ ಪಡ್ರೆ ಚಂದೂರವರ ಅವರು ನನಗೆ ನಾಟ್ಯಗುರುಗಳಾಗಿ ಸಿಕ್ಕಿದರು. 1972-73ರಲ್ಲಿ ಯಕ್ಷಗಾನಕ್ಕೆ ನಾನು ಪಾದಾರ್ಪಣೆ ಮಾಡಿದ್ದೇನೆ. ಅದು ಲಲಿತ ಕಲಾ ಕೇಂದ್ರದಲ್ಲಿ ಪಡ್ರೆ ಚಂದೂರ್ ಅವರ ಗುರುತ್ವದಲ್ಲಿ. ಹಾಗೆ ಅದೇ ವರ್ಷ ನಾನು ದೇಲಂಪುರಿ ಎನ್ನುವಂಥ ಒಂದು ಮೇಳ ಇತ್ತು, ಬಹಳ ಹಿಂದಿನ ಮೇಳ. ಅದು ಗಾಡಿ ಮೇಳವಾಗಿತ್ತು. ಆ ಹೊತ್ತಿಗೆ ಆಗುವಾಗ ಪುತ್ತೂರು ಶ್ರೀಧರ ಭಂಡಾರಿಯವರ ಅಣ್ಣ ಶೇಖರ್ ಭಂಡಾರಿಯವರು ಅದನ್ನು ಟೆಂಟಿನ ಮೇಳವಾಗಿ ಪರಿವರ್ತಿಸಿ ತಿರುಗಾಟಕ್ಕೆ ಪ್ರಾರಂಭ ಮಾಡಿಸಿದ್ದಾರೆ. ಅದೇ ವರ್ಷ ನಮ್ಮ ಉಜಿರೆಯಲ್ಲಿ ಒಬ್ಬರು ಗೋವಿಂದ ಭಾಗವತರು ಅಂತಿದ್ದರು. ಅವರು ನಮಗೆ ಪರಿಚಿತರಾದ ಕಾರಣ ಅವರು ನನ್ನನ್ನು ಕರೆದುಕೊಂಡು ನೇರವಾಗಿ ಅಲ್ಲಿ ಸೇರಿಸಿದರು. ನನಗೆ ಆಶ್ಚರ್ಯ ಆಗುವುದಂದರೆ, ನನಗೆ ನನ್ನ ನಾಟ್ಯ ಸಹ ಆ ಹೊತ್ತಿಗೆ ತಾಳಕ್ಕೆ ಸೇರ್ತಿರಲಿಲ್ಲ. ಓದೋ ದಿವಸವೇ ಶಶಿಪ್ರಭಾ ಪರಿಣಯ ಪ್ರಸಂಗ, ಕಥೆಯೂ ನನಗೆ ಗೊತ್ತಿಲ್ಲ. ನನಗೆ ಕಮಲಧ್ವಜನ ಪಾತ್ರವನ್ನು ಕೊಟ್ಟಿದ್ದಾರೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ನನಗೆ. ಆದರೂ ತೊಕ್ಕೊಟ್ಟು ಲೋಕಾಯ ಅಂತ ಒಬ್ಬ ಯೋಗ್ಯತಾವಂತ ಕಲಾವಿದರು, ಪುಂಡವೇಷಧಾರಿ, ಒಳ್ಳೆಯ ವಾಗ್ಮಿ ಇದ್ದರು. ಅವರು ಹೇಳಿದರು, ಹೆದರಬೇಡ, ಜೊತೆಗೆ ನಾನಿದ್ದೇನೆ, ನನ್ನೊಟ್ಟಿಗೆ ನೀನು ಬಂದರೆ ಸಾಕು ಅಂತ. ಅಂದಿನ ಆ ಕಾರ್ಯಕ್ರಮವನ್ನು ಮುಗಿಸಿ 1 ತಿಂಗಳ ಪರ್ಯಂತರ ನಾನು ಆ ಮಹಾಗಣಪತಿ ಮೇಳ ಅದರಲ್ಲಿ ಜೀವನ ಸಾಗಿಸಿದೆ. ಅದು ಸಾಗಿಸುವುದಂದರೆ ಬಹಳ ಕಷ್ಟದ ಕಾಲ. ಅದು ಅಂದರೆ ಟೆಂಟನ್ನು ನಾವೇ ಹಾಕಬೇಕು, ಚೇರ್ ಲೋಡು ನಾವೇ ಮಾಡಬೇಕು, ರಂಗಸ್ಥಳವನ್ನು ನಾವೇ ಹಾಕಬೇಕು. ರಾತ್ರಿ 8 ಗಂಟೆಯಿಂದ ಪ್ರಾರಂಭಗೊಂಡು ಬೆಳಿಗ್ಗೆ 6 ಗಂಟೆವರೆಗೆ ನಾವೇ ವೇಷ ಮಾಡಬೇಕು. ಅದು ಎಷ್ಟು ಅಂದರೆ ಒಂದು ಪ್ರಸಂಗದಲ್ಲಿ 3-4 ವೇಷ ಅದನ್ನು ಮಾಡಿ. ಅಂತೂ 1 ತಿಂಗಳಲ್ಲಿ ನನಗೆ ಯಕ್ಷಗಾನದಲ್ಲಿ ಎಷ್ಟು ಆಸಕ್ತಿ ಇತ್ತೋ ನನಗೆ ಸಾಕಾಯಿತು. ಯಾಕಂದರೆ ಸರಿಯಾಗಿ ನಿದ್ದೆ ಮಾಡಲಿಕ್ಕೆ ಜಾಗ ಇಲ್ಲ, ಹೊತ್ತಿಗೆ ಸರಿಯಾಗಿ ಊಟ ಇಲ್ಲ, ಖರ್ಚಿಗೆ ಹಣ ಮೊದಲೇ ಇಲ್ಲ, ಆಯ್ತಲ್ಲ. ಆಗ ಹೊತ್ತಿಗೆ ನಮಗೆ ಖರ್ಚು ಮಾಡುವಂಥ ನಿರೀಕ್ಷೆ ಇಲ್ಲ. ಯಾಕಂದರೆ ನಮಗೆ ಹೊಟ್ಟೆಯಲ್ಲಿ ಆಟ ಬೇಕು ಅಂತ. ಆಟಕ್ಕಾಗಿ ನಾವು ಆ ವರ್ಷ ಪ್ರಯತ್ನ ಬಂದು 1 ತಿಂಗಳಲ್ಲಿ ನೇರವಾಗಿ ನಾನು ಮನೆಗೆ ಹೋದೆ, ಆಟ ಬೇಡ ಅಂತ. ಆದರೆ ಒಂದು ಸ್ವಲ್ಪ ಸಮಯ ಆಗುವಾಗ ಪುನಃ ಆಟ ಬೇಕು ಅಂತ ಮನಸ್ಸು ಕೇಳುವುದಿಲ್ಲ. ಅದೇ ವರ್ಷ ನಮ್ಮ ಕುಂಬ್ಳೆ ಸೇಸಪ್ಪ ಅಂತ ಅವರು ಅಮಟಾಡಿ ಮೇಳ ಮಾಡಿದ್ರು, ದುರ್ಗಾ ಪರಮೇಶ್ವರಿ ಮೇಳ. ಅದು ಘಟ್ಟದಲ್ಲಿತ್ತು. ಆವಾಗ ಉಜಿರೆಯಲ್ಲಿ ಒಬ್ಬರು ವಾದಿರಾಜ ಆಚಾರ್ಯರು ಅಂತ ಪುಂಡವೇಷಧಾರಿ ಕಲಾವಿದರಿದ್ದರು.
ಅವರಲ್ಲಿ ಹೇಳಿದೆ, ನೀನು ಮೇಳಕ್ಕೆ ಹೋಗ್ಲಿಲ್ವ ಮಾರಾಯ? ಇಲ್ಲ ಸರ್, ಹೀಗೆ ಆಯಿತು, ಬಾ ನಾನು ಕರ್ಕೊಂಡು ಹೋಗ್ತೇನೆ ಅಂತ ನನ್ನನ್ನು ನೇರವಾಗಿ ಕಕ್ಕಿಂಜೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಘಟ್ಟದಲ್ಲಿ 1 ತಿಂಗಳು ತಿರುಗಾಟ ಮಾಡಿಸಿದ್ರು. ಅದು ಕೂಡ ಇದೇ ರೀತಿ, ಯಾಕಂದರೆ ಕಲೆಕ್ಷನ್ ಇಲ್ಲದೆ, ಊಟ ಇಲ್ಲದೆ, ಚಹಾ ಇಲ್ಲದೆ, ಕೊನೆಗೆ ಕೆಳಗೂರು ಅನ್ನುವಂಥ ಸ್ಥಳದಲ್ಲಿ ಬಂದು ಮೇಳ ನಿಂತಿತ್ತು. ಅಮ್ಟಾಡಿ ಪಟ್ಲರು ಅಂತ ಇದ್ದರು, ಅವರು ಬಂದು ಮತ್ತು ಶೇಷಪ್ಪಣ್ಣ ಬಂದು ಆ ಮೇಳವನ್ನು ಊರಿಗೆ ಕರೆದುಕೊಂಡು ಬಂದರು. ನಮ್ಮನ್ನು ಒಂದು 5 ರೂಪಾಯಿ ಕೊಟ್ಟು ಮನೆಗೆ ಕಳಿಸಿದರು ಹೋಗಿಂತ. ಆ ವರ್ಷದ ಆಟ ಮುಗಿಯಿತು. ಮಾರನೇ ವರ್ಷ ಅಂದರೆ ಮೊದಲು ಕೇಂದ್ರ 2 ವರ್ಷ ಇತ್ತು ಶುರುವಾಗುವಾಗ, 1 ವರ್ಷದಲ್ಲಿ ಕಲಿಸಲಿಕ್ಕೆ ಆಗುವುದಿಲ್ಲ ಅಂತ. ಆ ವರ್ಷ ಅಂದರೆ 2ನೇ ವರ್ಷಕ್ಕೆ ನಾನು ಸೇರಿದ್ದು. ಮತ್ತು ಗುರುಗಳು ಹೇಳಿದ್ರು, ನೀನು 1 ತಿಂಗಳಿದ್ದದ್ದಲ್ಲೋ ಮಾರಾಯ, ಬಾ ಈಶ್ವರ ವರ್ಷ ಕಲಿ ಅಂತ. ಹಾಗೆ 73, 74ರಲ್ಲಿಯೂ ಕೂಡ ನಾನು ಗುರುಗಳು ಬರುವುದಕ್ಕೆ ಹೇಳಿ ಕೇಂದ್ರದಲ್ಲಿ ಕಲಿಸಿ, ಕೊನೆಗೆ ಕೇಂದ್ರ ಮುಗಿಯುವ ಸಂದರ್ಭದಲ್ಲಿ ನೀನು ನಮ್ಮ ಸುಂಕದಕಟ್ಟೆ ಮೇಳ ಅಂದರೆ ಕಟೀಲಿಗೆ ನಾವು ಆ ಹೊತ್ತಿಗೆ ಆಗ್ತಿರ್ಲಿಲ್ಲ. ಅಂದರೆ ನಾವು ಜಾತಿಯಲ್ಲಿ ಬಿಲ್ಲವರು ಆ ಹೊತ್ತಿಗೆ ಕೆಲವು ಮೇಳಕ್ಕೆ, ಕೆಲವು ಮನೆಗೆ ಎಲ್ಲ ಹೋಗುವುದಕ್ಕೆ ಆಗ್ತಿರಲಿಲ್ಲ. ಅದನ್ನು ನಾವು ಚೆನ್ನಾಗಿ ಅನುಭವಿಸಿದ್ದೇವೆ. ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಬ್ರಾಹ್ಮಣರ ಮನೆಗೆ ಹೋಗುವುದಕ್ಕಾಗುವುದಿಲ್ಲ, ಎಲ್ಲ ಕಷ್ಟವನ್ನು ಅನುಭವಿಸಿಯೂ ನಾನು ಜೀವನ ಮಾಡಿದ್ದೇನೆ. ಅವರು ಹೇಳಿದರು, ಕಟೀಲಿಗೆ ಆಗುವುದಿಲ್ಲ ಮಹಾರಾಯ, ನಿನ್ನನ್ನು ನಾನು ಸುಂಕದಕಟ್ಟೆಗೆ ಕಳಿಸ್ತೇನೆ ಅಂತ. ಹಾಗೆ ಕಟೀಲಿನ ಮೇಳ ಸ್ಟಾರ್ಟ್ ಆಗುವಾಗಲೇ ನಾನು ಅಲ್ಲಿಗೆ ಬಂದು ಗುರುಗಳ ಜೊತೆಯಲ್ಲಿ ಬಂದು ಸುಂಕದಕಟ್ಟೆ ಆ ಹೊತ್ತಿಗೆ ಕಾವೂರು ಕೇಶವ ಅನ್ನುವ ಸ್ತ್ರೀ ಪಾತ್ರಧಾರಿಯವರು ಮೇಳ ನಡೆಸ್ತಾ ಇದ್ದರು. ಅವರಿಗೆ ತಂದು ನನ್ನನ್ನು ಒಪ್ಪಿಸಿ ಹೇಳಿದರು, ಈ ಹುಡುಗ ನನ್ನ ಶಿಷ್ಯ, ಒಳ್ಳೆಯದೇ ಹುಡುಗ, ಇಟ್ಟುಕೊಳ್ಳಿ ಅಂಥೇಳಿ ಅವರ ಬಿಟ್ಟು ಗುರುಗಳು ಹೋದರು. ಅಂದಿನಿಂದ ಮೊದಲುಗೊಂಡು 8 ವರ್ಷ ಸುಂಕದಕಟ್ಟೆ ಮೇಳದಲ್ಲಿ ನಾನು ಕಲಾವಿದನಾಗಿ ಜೀವಿಸಿದ್ದೇನೆ. ನಿತ್ವೇಷದಿಂದ ತೊಡಗಿ, ನಿತ್ವೇಷ, ಮುಖ್ಯ ಸ್ತ್ರೀವೇಷ, ಪೀಠಿಕೆ ಸ್ತ್ರೀವೇಷ, ಆಮೇಲೆ ಪಾತ್ರಗಳು ಅಂದರೆ 2 ವರ್ಷ ದೊಡ್ಡ ವಿಷಯ ಇಲ್ಲ. ಯಾಕಂದರೆ ಆಟ ಅಷ್ಟು ಸಿಕ್ತಿರಲಿಲ್ಲ. ವಾರಕ್ಕೆ 1-2 ಆಟ, ಶುಕ್ರವಾರ ಶನಿವಾರ, ಮತ್ತು ಅಲ್ಲಿ ವಿಜಯಲ್ಲಿ ಒಂದು ಸಾಣದ ಗುಡ್ಡೆ ಅಂತ ಉಂಟು, ಅಲ್ಲಿ ಹೋಗಿ ಮಲಗುವುದು, ಪುನಃ ಶನಿವಾರ ಆಟ, ಹೀಗೆ ವಾರಕ್ಕೆ 2-3 ಆಟ ಆಗಿ ನಾವು ಜೀವನ ಮಾಡ್ತಾ ಇದ್ದೆವು. ಅದೇ ಸುಂಕದಕಟ್ಟೆ ಮೇಳ ಸ್ವಾಮಿಗಳ ಕೈಗೆ ಬಂತು. ದೊಡ್ಡ ಸೆಟ್ ಮಾಡಿದರು ಸ್ವಾಮಿಗಳು. ಪ್ರಪ್ರಥಮ ಸೇವೆ ನಮ್ಮ ಸುಂಕದಕಟ್ಟೆಯಲ್ಲಿ, ಮಾರನೇ ಸೇವೆ ಧರ್ಮಸ್ಥಳ, 3ನೇ ಸೇವೆ ನಮ್ಮದು ಮೂಡುಬಿದಿರೆಯಲ್ಲಿ. ಆವತ್ತು ಕೃಷ್ಣಾರ್ಜುನ ಕಾಳಗ ಇತ್ತು. ನನಗೆ ವೇಷ ಇಲ್ಲ, ನಿತ್ಯವೇಷ ಮಾತ್ರ. ನಾನು ಹೋಗಿ ಕೇಳಿದಲ್ಲಿ ವೇಷದ ಪಟ್ಟಿ ನೋಡಿ, ಹೌದಾ ಸ್ವಾಮಿ ಭೀಮಭಟ್ರ ಹತ್ರ, ಇದರಲ್ಲಿ ಒಂದು ಅಭಿಮನ್ಯು ವೇಷ ಉಂಟಲ್ಲ, ಅದನ್ನು ಹಾಕಲಿಲ್ಲ, ಯಾಕೆ ಮಾಡಲಿಕ್ಕೆ ಜನ ಇಲ್ಲ ಅಂತ ಹೇಳಿದರು. ನಾನು ಮಾಡ್ತೇನೆ ಅಂತ ಹೇಳಿದೆ. ಅವರು ಹೋಗಿ ನೇರ ಹೋಗಿ ಭಾಗವತರು ಪುತ್ತಿಗೆ ತಿಮ್ಮಪ್ರಾಯವರು ಹೇಳಿದರು, ಹೀಗೆ ಆ ಹುಡುಗ ಒಬ್ಬ ಅಭಿಮನ್ಯು ಮಾಡ್ತೇನೆ ಅಂತ ಹೇಳ್ತಾನೆ, ಏನು ಮಾಡೋದು ಭಾಗವತರೇ? ಮಾಡಲಿ ಇವತ್ತು ನೋಡುವ, ಮತ್ತೆ ನೋಡುವ ಎಂಥದ್ದು ಅಂತ. ಅವತ್ತು ಅಭಿಮನ್ಯು ನನಗೆ ಹಾಕಿದರು. ಅದು ಅಭಿಮನ್ಯು ವೇಷ ನಂದು ಒಳ್ಳೆಯದಾಯಿತು. ಭಾಗವತರಿಗೆ ಬಹಳ ಸಂತೋಷ ಆಯಿತು. ಬಂದು ನನ್ನ ಅಪ್ಪಿಗೆ ಇಟ್ಕೊಂಡು ನಾನಿಕ್ಕ ವೇಷ ತಿಕ್ಕೊಂಡು ಪೋಡಿ ಹಿಡಿಸಿ ಅಂತೇಳಿದರು. ಭೀಮಭಟ್ರು ಅಂದಿನಿಂದ ಮೊದಲುಗೊಂಡು ನನ್ನನ್ನು ಹತ್ತಿರ ಕರೆದು ನನಗೆ ಬರೆದು ಕೊಡುವುದು, ನನ್ನನ್ನು ಅವರ ಜೊತೆಯಲ್ಲಿ ವೇಷ ಮಾಡಿಸುವುದು. ಹೀಗೆ 8 ವರ್ಷದಲ್ಲಿ ನಾನು ಸ್ತ್ರೀವೇಷ, ಪುಂಡುವೇಷ, ಜೊತೆಗೆ ಕಿರೀಟ ವೇಷ ಸಮೇತ. ಆದರೆ ಸ್ತ್ರೀವೇಷ, ಪುಂಡುವೇಷ ಯಾವುದು ನಾನು ಮಾಡದ ವೇಷ ಅಂದರೆ ಒಂದು ಸುಧನ್ವ, ಮತ್ತೊಂದು ಇದು ನಮ್ಮ ಶ್ವೇತಕುಮಾರ 2 ಪುಂಡುವೇಷ ನಾನು ಮಾಡಲಿಲ್ಲ. ಬೇರೆ ಎಲ್ಲ ಪುಂಡುವೇಷವನ್ನು ಮಾಡಿದ್ದೆ. ಅಂದರೆ ಇದು ಮನಪೂರ್ವಕವಾಗಿ ಮನುಷ್ಯರು ಮೆಚ್ಚುವ ಹಾಗೆ, ಕಲಾಭಿಮಾನಿಗಳು ಮೆಚ್ಚುವ ಹಾಗೆ. ಅದರಲ್ಲಿಯೂ ನಮ್ಮ ಸುಂಕದಕಟ್ಟೆಯಲ್ಲಿ ಹೆಚ್ಚು ಒಂದು ತಿಂಗಳ ಆಟ ಶಬರಿಮಲೆ ಅಯ್ಯಪ್ಪ ಅಂತ. ಶಬರಿಮಲೆ ಅಯ್ಯಪ್ಪದಲ್ಲಿ ಅಯ್ಯಪ್ಪ ಅದು ನಂದು ಯಾವಾಗಲೂ ಸಣ್ಣ ಅಯ್ಯಪ್ಪ. ಮತ್ತೆ ಏನಾಯಿತು ಅಂದರೆ ಅದು ಉಜಿರೆ, ನನ್ನನ್ನು ನಾರಾಯಣ ಅಂತ ಯಾರೂ ಕಳೀತಿರಲಿಲ್ಲ, ಉಜಿರೆ ಅಂತಲೇ ಕರೆಯುವುದು. ಉಜಿರೆದಾರೆ ಮಲ್ಪಾಡು ಅಂತ ಹೇಳುವ ಅಲ್ಲಿವರೆಗೆ ಅಯ್ಯಪ್ಪ ಮುಟ್ಟಿದೆ. ಹಾಗೆ ಮತ್ತದೊಂದು ತುಳುಪ ಸಂಘ ಕಾಂತಾಬಾರೆ ಬುಧಬಾರೆ ಅಂತ, ಅದರೊಂದು ಆಚುಬಾರೆ ಅಂತೊಂದು, ಅಂದರೆ ಆ ಹೊತ್ತಿನ ಆ ಕಾಲದ ಬಾಲಕಿ, ಅಂದರೆ ಅಕ್ಷರಜ್ಞಾನ ಇಲ್ಲ, ಹಿರಿಯವರು ಕಿರಿಯವರನ್ನು ಭೇದ ಇಲ್ಲ, ಮಕ್ಕಳಾಟಿಗೆ ಅಂತ ಒಂದು ಪಾತ್ರವನ್ನು ನಾನು ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೆ ಅನ್ನುವ ಕಾರಣಕ್ಕಾಗಿ ಆ 1 ವರ್ಷದಲ್ಲಿ ಸಾಧಾರಣ ತುಂಬ ಪ್ರಸಂಗ ಅದೇ ಕಾಂತಾಬಾರೆ ಬುಧಬಾರೆ. ಮತ್ತು 1 ವರ್ಷ ಪೂರ್ತಿ ರಾಮಾಶ್ವಮೇಧ, ನಂದು ಲವಕುಶ ಮಾಡಿ, ಇದು ಮದನಾಕ್ಷಿ ತಾರಾವಳಿ ಮಾಡಿ, ಬೆಳಿಗ್ಗೆ ಕುಶಲವರು, ಅದು ಭೀಮಭಟ್ರದ್ದೇ ಶತ್ರುಘ್ನ 2 ಪ್ರಸಂಗಕ್ಕೂ. ಹಾಗೆ ಅದನ್ನೆಲ್ಲ ಸಂಭಾಷಣೆ ಎಲ್ಲ ಬರೆದು ಕೊಟ್ಟು ನನಗೆ ಬಹಳ ಚಂದ. ನಾನಂದರೆ ನನ್ನ ಜೀವನದಲ್ಲಿ ಭೀಮಭಟ್ರನ್ನು, ಈಗ ಅವರು ತೀರಿ ಹೋಗಿದ್ದಾರೆ, ಯಾರು ಪುತ್ತಿಗೆ ತಿಮ್ಮಪ್ರಾಯಿಗಳು ಅವರು, ಮತ್ತು ಪೊರ್ಕೋಡಿ ಸುಂದರ ಶೆಟ್ಟರು ಅವರು ತೀರಿದ್ದಾರೆ. ಅವರು 3ರನ್ನು ನಾನು ಯಾವತ್ತೂ ನನ್ನ ಯಕ್ಷಗಂಧ ನಾನು ಇರುವಲ್ಲಿಯವರೆಗೆ ಅವರನ್ನು ಸದಾ ಧ್ಯಾನಿಸ್ತಾನೆ ಇರಬೇಕು. ಅಂದರೆ
ಯಕ್ಷಗಾನದಲ್ಲಿ ನಾನೊಬ್ಬ ಕಲಾವಿದನಾಗಿ ಆಗಿದ್ದೇನೆ ಅಂದರೆ ಅದಕ್ಕೆ ಮೂಲ ಕಾರಣ ಅವರು ಮೂವರು ಅಂತ ಹೇಳುವುದಕ್ಕೆ ನಾನು ಬಹಳ ಸಂತೋಷದಿಂದ ಒಪ್ಪಿಕೊಳ್ಳುತ್ತೇನೆ. ನೀವು ನಿಮ್ಮ ಮನೆಯಲ್ಲಿ 9 ಜನ ಮಕ್ಕಳು, ನೀವು ಎಷ್ಟನೇವರು? ಅದ್ರ ನಾನು ನಾಲ್ಕನೇವರು. ಹೌದು. ಉಳಿದವರೆಲ್ಲ ಈಗ? ನನ್ನ ದೊಡ್ಡ ಅಣ್ಣ ಅವ ಶಾಲೆಗೆ ಹೋಗಲಿಲ್ಲ, ಅವ ಈಗ ಕೂಲಿಯಾಗಿ. ಎರಡನೇ ಅಣ್ಣ ಹೈಸ್ಕೂಲ್ನಲ್ಲಿ ಉಜಿರೆ ಹೈಸ್ಕೂಲ್ SDM ಹೈಸ್ಕೂಲ್ನಲ್ಲಿ PON ಆಗಿದ್ದ, ಕಳೆದ ವರ್ಷ ಅವ ತೀರಿದ. ಆಮೇಲೆ ನನ್ನ ಮತ್ತೊಬ್ಬ ಅಣ್ಣ ಅವ ಮೊದಲು ಪ್ರೆಸ್ನಲ್ಲಿದ್ದ, ಈಗ ಅವ ಅಂದರೆ ಈ ಲ್ಯಾಂಡ್ ಎಲ್ಲ ಅದನ್ನು ಮಾಡ್ತಾ ಇದ್ದಾನೆ, ಆಯ್ತಲ್ಲ. ಅವನಿಗೂ ಮತ್ತು ನನಗೂ ಒಟ್ಟಿಗೆ ಮದುವೆ ಆದ್ದು ಜೊತೆಯಾಗಿ, ಆಯ್ತಲ್ಲ. ಆಮೇಲೆ 4ನೇವ ನಾನು. ನನ್ನ ಬೆನ್ನಿನವಳೊಬ್ಬಳು ಹೆಣ್ಣು, ಅವಳನ್ನು ಬೆಳ್ಳಮಂಜಕ್ಕೆ ಮದುವೆ ಮಾಡಿ ಕೊಟ್ಟಿದ್ದ. ಅವಳಿಗೂ 4 ಮಕ್ಕಳು, 3 ಹೆಣ್ಣು 1 ಗಂಡು. ಮತ್ತೊಬ್ಬ ಪುನಃ ನನ್ನ ಮತ್ತೊಬ್ಬ ತಮ್ಮ, ಅವರಿಬ್ಬರು ತೀರಿದ್ದಾರೆ ಈಗ. ಮತ್ತು ಕೊನೆಯವರು ಒಬ್ಬ ತಮ್ಮ, ಮತ್ತು ಕೊನೆಯವರು ಹೆಣ್ಣು. ಹಾಗೆ 2 ಹೆಣ್ಣು 7 ಗಂಡು ಮಕ್ಕಳು. 7ನೇ ಕ್ಲಾಸ್ ಬಿಟ್ಟ ಕೂಡಲೇ ನೀವು ಯಕ್ಷಗಾನದ ಆಸಕ್ತಿ ಬೆಳೆಸಿದ್ದ? ಅಲ್ಲ. ಯಕ್ಷಗಾನ ಆಸಕ್ತಿ ಅಂದರೆ ನಮಗೆ ನೋಡಿ ಬಹಳ ಕಷ್ಟದ ಕಾಲ ಅದು. ಆಟಕ್ಕೆ ಹೋಗಬೇಕಾದ್ರೆ ಅವಾಗ ಬೇಕಾದ್ದು 4 ಆಣೆ 8 ಆಣೆ ಅಷ್ಟಕ್ಕೂ ಸಾಧ್ಯ. ಯಾಕಂದರೆ ತಿಂಗಳಿಗೆ 4 ಆಣೆ ಕೊಡಲಿಕ್ಕೆ ಶಾಲೆಗೆ, ಯಾಕೆ ಸಜ್ಜಿಗೆಗೆ ಮಧ್ಯಾಹ್ನಕ್ಕೆ, ಅದಕ್ಕೂ ತಂದೆಯವರು ಪರದಾಡ್ತಾ ಇದ್ದು. ಅಂಥ ಸ್ಥಿತಿ ಇತ್ತು ಆಗ. ಯಾಕಂದರೆ ನಮ್ಮ 27 ಮಂದಿಯ ಜೀವನ. ನಾವು 9 ಮಂದಿ ಮಕ್ಕಳು, ತಂದೆ ತಾಯಿ, ನನ್ನ ತಂದೆಯ ಮಾವ ಅತ್ತೆ, ಮತ್ತು ನನ್ನ ತಂದೆಯ ತಂಗಿಯ ಒಂದು 4 ಮಕ್ಕಳು, ತಂದೆಯ ತಾಯಿ, ಹೀಗೆ ಒಂದು 4 ಮಕ್ಕಳು ಶಾಲೆಗೆ ಹೋಗುವವರು ಬೇರೆ ಪ್ರತ್ಯೇಕ. ಅಂದರೆ ನನಗೊಂದು ಅವಕಾಶ ಕೊಡ್ತೇವೆ ಅಂತ, ಮತ್ತೆ ಕೊಡಲಿಕ್ಕೆ ಅವರಲ್ಲಿ ಇಲ್ಲ. ನನ್ನ ತಂದೆಯ ಸ್ವಲ್ಪ ದಾಕ್ಷಿಣ್ಯದವರು. ಹಾಗೆ 27 ಮಂದಿ ಒಂದು ಮುಡಿ ಅಕ್ಕಿ ತಂದರೆ ಈ 5 ದಿವಸ 7 ದಿವಸಕ್ಕೆ ಮತ್ತೆ ಏನಿಲ್ಲ. ಅಂತಹ ಸ್ಥಿತಿಯಲ್ಲಿ ಯಕ್ಷಗಾನ ನೋಡುವಾಗ ಕೇಳುವುದು, ಹೊರಗಿಂದ ಟೆಂಟಿನ ಹೊರಗಿಂದಿತ್ತು ಕೇಳುವುದು ಸ್ವಲ್ಪ. ಹೌದು, ಟೆಂಟಿನದ್ದು ಬಯಲಾಟ ಬಹಳ ಕಠಿಣ ಒಂದು ಬಿಟ್ಟರೆ ಬೇರೆ ಬಯಲಾಟ ಇರಲಿಲ್ಲ. ಕೇಳಿ ನನಗೆ ಆಟಕ್ಕೆ ಹೋಗಬೇಕು. ಸಣ್ಣ ಶಾಲೆಗೆ ಹೋಗುವಾಗಲೇ ಬಹಳ ಆಸಕ್ತಿ ಇತ್ತು. ಅಪರೂಪಕ್ಕೆ 1-2 ಆಟ ನೋಡಿ ಮರುದಿವಸ ಎಷ್ಟು ಕೂಡ್ತದೋ ಅಷ್ಟು ಅಲ್ಲಲ್ಲಿ ಕುಣಿದು ಹೇಗೆ ಗೊತ್ತುಂಟ, ನೆಲ ಹುಡಿ ಆಗಬೇಕು, ಧೂಳಿ ಹೇಳಬೇಕು. ಅದು ಒಂದು ಸಲ ಹಾಗೆ ಕುಣಿದು ನಾನು ದನ ಮೇಯಿಸ್ತಾ ಇದ್ದೆ. ಮನೆಗೆ ಹೋಗುವಾಗ ನನ್ನ ತಂದೆ ಅಮ್ಮ ಹೋಗಿ ನೋಡಿ ಬಂದು ತಂದೆ ತುಳುವಿನಲ್ಲಿ ಅವಳು ಗುಡ್ಡಿಗೆ ಅಲ್ಪ ಪುಡಿ ಆ ಥರದ್ದು ಆಯ್ತೀಯೇ ಅವು. ಮರುದಿವಸ ತಂದೆ ನನ್ನ ಬೆನ್ನ ಹಿಂದೆ ಬಂದು ನೋಡಿ ಹೋಗಿ ತಾಯಿಯಲ್ಲಿ ಹೇಳಿದರು, ಗುಡ್ಡೆ ಪುಡಿ ಆತನ ಅದಲ್ಲ ಮುರ್ಗೋಲತ್ತು ನಿನ್ನ ಮಗೆ ನಲಿಪುಣ ಅಂತೇಳಿ. ಬಹಳ ಆಸಕ್ತಿ. ತಂದೆಯವರು ಮಾತ್ರ ಆಟಕ್ಕೆ ಹೋಗುವುದಕ್ಕೆ ಬಿಡ್ತಿರ್ಲಿಲ್ಲ. ಯಾಕಂದರೆ ಇದೇ ಈ ಅಸ್ಪೃಶ್ಯತೆಯ ಕಾರಣ. ದೇವಸ್ಥಾನಕ್ಕೆ ಹೋಗುವುದಕ್ಕಾಗುವುದಿಲ್ಲ. ಮತ್ತು ನಮ್ಮ ಜಾತಿಯಲ್ಲಿ ಅಂದರೆ ಗೆಜ್ಜೆ ಕಟ್ಟಲಿಕ್ಕೆ ಗಟ್ಟಬಾರ್ದು ಅಂತ ಶಾಸ್ತ್ರ ಇತ್ತು. ಗೆಜ್ಜೆ ಕಟ್ಟಿದರೆ ಗೆಜ್ಜೆ ಕಟ್ಟಿನ ಕುಲೆಕ್ಕೂ ಕೂಡುಜಿಂತ. ಅದಕ್ಕೆ ಬೇಕಾಗಿ ತಂದೆಯವರು ಹೋಗಲೇಬಾರ್ದು ಅಂತ ಕೊನೆಗೆ ಮಾತ್ರ ಅವಕಾಶ ಕೊಟ್ಟರು. ನಾನು ಸಾಧಾರಣ ಕಲಾವಿದನಾಗುವವರಿಗೆ ಕೇಳಿ ಮತ್ತೊಬ್ಬರು ಅವರು ನೋಡಿ ಇರಲಿಲ್ಲ. ಒಂದು ವೇಷವನ್ನು ನೋಡಿದ್ದಾರೆ, ನನ್ನದು ಒಂದು ಪ್ರಭಾವತಿ ನೋಡಿದ್ದಾರೆ ಉಜಿರೆಯಲ್ಲಿ. ಅದನ್ನು ಬಿಟ್ಟರೆ ಬೇರೆ ವೇಷ ನೋಡಲಿಲ್ಲ. ಅದೀಗ 7ನೇ ಕ್ಲಾಸ್ ಬಿಟ್ಟ ಮೇಲೆ ಡೈರೆಕ್ಟ್ ಅಲ್ಲ, 1 ವರ್ಷ ಅಂದರೆ 1 ವರ್ಷ ಅಲ್ಲ, ಸ್ವಲ್ಪ ಮನೆಯಲ್ಲಿ ಇದ್ದೆ. ಅದೇ ಈ ದನಗಳನ್ನು ಮೇಯಿಸ್ತಾ. ನನಗೆ ಹೋಗ್ಲಿಕ್ಕೆ ಕಳಿಸ್ಲಿಕ್ಕೆ ಯಾರಿಲ್ಲ. ಈಗ ಕೇಳುವಾಗ ಅವು ಕೇಂದ್ರ ಶುರುವಾಗಿ ತುಂಬ ದಿವಸ ಆಯಿತು ಅಂತ ಹೇಳಿದ್ರು. ಆವಾಗ ನನ್ನ ಅಣ್ಣನ ಹೆಂಡತಿಯ ಮೈದುನ ಒಬ್ಬ ಇದ್ದರು. ಅವರ ಹತ್ರ ಹೋಗಿ ಹೇಳಿದರು, ನಾನು ಒಂದ್ಸಲ ನಾರಾಯಣ ಕಾಮತ್ರನಿಗೆ ಕರ್ಕೊಂಡು ಹೋಗಿ ಅಂತ. ಅಂದರೆ ಅಣ್ಣ ಇದ್ದಾನಲ್ಲ ಅಲ್ಲಿ, ಅಣ್ಣನ ಗುರುತು ಉಂಟು ಅಂತ ಹೋಗುವಾಗ ಅಲ್ಲಿ ನಾರಾಯಣ ಕಾಮತಿ ಏರಿ ಅವನ ಜೊತೆಯಲ್ಲಿದ್ದವರು, ಅವು ನಮ್ಮ ಡಿಕಾಯನ ಮಿಗ್ಗಿ ಅಲ್ಲೊಮ್ಮೆ ನಿಕ್ಕು ಬೇಗ ಬರೀತದಂಡು ಅವು ದೊಡ್ಡ ತಿಂಗಳು ಕರಿಂಡು ಇಲ್ಲ ಅಲ್ಲಿ ಬುಡ್ಪೂಜೆ ಅಣ್ಣೆ ಬುರ್ಚಿಯನ್ನ ಯಾನು ಸೇರಿಸವೆ ಅಂಥೇಳಿ ಅವರೇ ನನ್ನನ್ನು ಕಳಿಸಿಕೊಟ್ಟು, ಊಟವೂ ಸಹ ಅಲ್ಲಿ ಛತ್ರಕ್ಕೆ ಹೋಗಬೇಡ, ನಮ್ಮ ಬಿಡಾರ ಅಂದರೆ ಕೆಲಸದವರ ಬಿಡಾರದಲ್ಲಿ ಊಟ ತಿಂಡಿ ಅಲ್ಲೇ ಮಾಡುವಂತ ನನಗೆ ಅವಕಾಶ ಮಾಡಿಕೊಟ್ಟವರು ನಾರಾಯಣ ಕಾಮಂತರು. ಹಾಗೆ 1 ವರ್ಷದವರೆಗೆ ನಾನು ಯಕ್ಷಗಾನಕ್ಕೆ ಹೋಗಿದ್ದೇನೆ.
ಆಗಲಿ, ಅವನನ್ನು ನಾನು ಸಮಾಧಾನ ಪಡಿಸ್ತೇನೆ. ಸಮಾಧಾನ ದಾನವಪತಿ ಕೇಳು, ನಿನ್ನಲ್ಲಿ ದಾನರುಗುವೆ ತಾಳು. ಅಯ್ಯ ಶಾಲೆ ಜೀವನ ಬಗ್ಗೆ ಏನೋ ನೆನಪುಂಟು ನಿಮಗೆ? ಶಾಲೆ ಜೀವನ ಹೇಗೆ ಕಲಿಯುವುದರಲ್ಲಿ? ಇಲ್ಲ, ನಾನು ಬಹಳ ಹಿಂದೆ ಕಲಿಯುವುದರಲ್ಲಿ ನಾನು ಬಹಳ ಹಿಂದೆ. ಯಾಕಂದರೆ ಕಲಿಕೆಯ ಬಗ್ಗೆ ಒಂದಷ್ಟು ಆಸಕ್ತಿ ಇರಲಿಲ್ಲ. ಈಗ ಗೊತ್ತಾಗ್ತದೆ ಅದು. ನಾನು ಆವಾಗ ಒಂದು ಸ್ವಲ್ಪ ಕಲಿಬೇಕಿತ್ತು ಅಂತ. ಆದರೆ ಏನು ಮಾಡೋದು, ನಮಗೆ ಅದಕ್ಕೊಂದು ಯೋಗ ಬೇಕಲ್ಲ ಹಾಗೆ. ಆದ್ದರಿಂದ ಕಲಿಕೆಯ ಬಗ್ಗೆ ಒಂದು ಅಷ್ಟು ಆಸಕ್ತಿಯು ನನಗಿರಲಿಲ್ಲ. ಆಸಕ್ತಿದ್ದು ಆವಾಗಲೂ ಒಬ್ಬ ರಮೇಶ್ ಕುಕ್ಯಾನ್ ಅಂತ ಇದ್ದ, ಅವ ರೋಡ್ ಇನ್ಸ್ಪೆಕ್ಟರ್ ಮಗ. ಅವನು ನಾನು ಶಾಲೆ ಬಿಟ್ಟ ತಕ್ಷಣ ಹೋಗಿ ಗ್ರೌಂಡ್ನಲ್ಲಿ ಇದೆ ಆಟವೇ, ಯಕ್ಷಗಾನವೇ. ಇದು ಯುದ್ಧ ಮಾಡುವುದು ಮತ್ತು ನೆಲ ಮುಸುವುದೆಲ್ಲ ಇದ್ದಲ್ಲ ಮೊದಲು ಇತ್ತ, ಈಗ ಇಲ್ಲ ಅದು. ಅದೆಲ್ಲ ಮಾಡುವುದು, ಅದೇ ಕೆಲಸ, ಅದೇ ಮಾಡ್ತಾಯಿದ್ದೆ. ಅಷ್ಟು ಆಸಕ್ತಿ ಎಷ್ಟು ಅಂದರೆ ಯಕ್ಷಗಾನ ಅಂದರೆ ಅದ್ಭುತ. ಅದಕ್ಕೆ ಬೇಕಾಗಿ ಏನು ಮಾಡ್ಬೋದು ಅಂತ ಇತ್ತು ಆ ಹೊತ್ತಿನಲ್ಲಿ. ಮತ್ತು ಅದು ಒಂದೇ ತಿಂಗಳಲ್ಲಿ ಮಾತ್ರ ನನಗೆ ಸಾಕಾಗಿದೆ. ಅಂದರೆ ಈ ಟೆಂಟು ಮತ್ತು ಹೊರುವುದು, ರಾತ್ರಿ ನಿದ್ದೆ ಇಲ್ಲ, ಹಗಲು ನಿದ್ದೆ ಇಲ್ಲ, ಊಟ ಇಲ್ಲ, 3 ಇದೆ. ನನ್ನ ತಾಯಿ ನನ್ನನ್ನು ನೋಡಿ, ಮೇಳದಿಂದ ಹೋದವನನ್ನು ನೋಡಿ ಕೂಗಿದ್ದಾರೆ, ಎಂಚಿನ ಮಗ ಒಂದು, ಅಂದರೆ ಕಲ್ಲು ಹೊಡಿದ್ದಾರಲ್ಲ ಹಾಗಾಗಿದೆ. ನನ್ನ ಮನೆಗೆ ಹೋಗುವಾಗ ಒಂದೇ ಡ್ರೆಸ್ ಅಲ್ವ ಹಾಗೆ ಯಕ್ಷಗಾನದ ಆಸಕ್ತಿ ನನಗೆ ಬಹಳ ತುಂಬ ಸಣ್ಣದಿಂದ ಇರುವಾಗ. ಅಲ್ಲಿಂದ ನೀವೀಗ ಸುಂಕದಗಟ್ಟೆ ಮೇಳದಿಂದ ನಿಮ್ಮನ್ನ ಜನ ಗುರುತಿಸಲಿಕ್ಕೆ ಶುರು ಮಾಡಿದ್ರು. ಸುಂಕದಗಟ್ಟೆ ಮೇಳ ಒಂದು ಅದೇ ಸ್ವಾಮಿಗಳ ಮೇಳ ಆಗಿ ಭೀಮಭಟ್ರಿಗೆ ನಾನು ಭೀಮಭಟ್ರ ಕೈಗೆ ಸಿಕ್ಕಿ ಪುತ್ತಿಗೆ ತಮ್ಮಪ್ರೈ ಮತ್ತು ನಮ್ಮ ಹೊರಕೂರು ಸುಂದರ ಶೆಟ್ಟಿ ಅವರ ನಿರ್ದೇಶನದಲ್ಲಿ ನನ್ನನ್ನು ಮನುಷ್ಯ ಗುರುತಿಸುವುದಕ್ಕೆ ಪ್ರಾರಂಭ ಮಾಡಿದರು. ಆವತ್ತಿಗೆ ಕರ್ನೂರು ಕೊರಗಪ್ರಯಗಳು ಬಹಳ ಹತ್ತಿರ ಇದ್ದರು ನಮ್ಮ ಮೇಳಕ್ಕೆ. 1 ವರ್ಷ ಅವರು ಅದರಲ್ಲಿದ್ದರು. ನನ್ನನ್ನು ಮಳೆಗಾಲದ ಆಟಕ್ಕೆ ಹಾಕಲಿಕ್ಕೆ ಶುರು ಮಾಡಿದರು ಮಂಗಳೂರಿಗೆ. ದೇವೇಂದ್ರ ಬಲ್ಲದಿಲ್ಲ, ಸಣ್ಣ ಬಾಲಕೃಷ್ಣ ಮುಂಡಾಜೆ, ನಾನು ಮತ್ತು ಉಮರ್ ಶೆಟ್ಟರೆಲ್ಲ ಅವರನ್ನೆಲ್ಲ ಕರೀತಾ ಇದ್ದರು. ಅಂದರೆ ನಾನು ಸಣ್ಣದಿರುವಾಗ ನಾನು ಹೀಗಿದ್ದರು. ಈಗ ಆವಾಗ ಬಹಳ ಚುರುಕಿದ್ದೆ ಎಲ್ಲ ವಿಷಯದಲ್ಲಿಯೂ, ಅಲ್ಲ ರೂಪದಲ್ಲಿಯೂ ಕೂಡ ಹಾಗೆ, ಮತ್ತು ಕುಣಿಯುವುದರಲ್ಲಿ ಕೂಡ. ಒಂದು 10-25 ಗುತ್ತು ಒಂದು ಪದ್ಯಕ್ಕೆ ತೆಗೆಯುವ ಸ್ಥಿತಿ ತುಂಬ. ಅಂದರೆ ಮೊದಲೆಲ್ಲ ಹೇಳ್ತಿದ್ರು, ಯಾನ ಆಯ್ ಉಂತಿನಲ್ಪನೆಲ್ಲ ಆಗಿ ಆಯ್ ನೆಟ್ಟು ರತ್ತೊಟ್ಟುಲಾಗಿ ಅಂತ. ಅದನ್ನೆಲ್ಲ ನಾನು ನಂಬುವುದಿಲ್ಲ. ಆದರೆ ಒಂದು ಪದ್ಯಕ್ಕೆ ಒಂದು 25 ಗುತ್ತು ಹಾರಿ ಕೆಲಸ ಮಾಡುವಂಥ ಶಕ್ತಿ ಇತ್ತು. ಆದ್ದರಿಂದ ನನ್ನ ವೇಷ ಪಾಸ್ ಆಗ್ತಾಯಿತ್ತು, ಆಯ್ತಲ್ಲ. ಆಮೇಲೆ ಒಂದು ಸಣ್ಣ ಮನಕ್ಲೇಶ ಬಂತು ಸುಂಕದಗಟ್ಟೆಯಲ್ಲಿ. ಅಂದರೆ ಸುಂಕದಗಟ್ಟೆ ಸ್ವಾಮಿಗಳು ನನಗೆ ಸ್ವಲ್ಪ ಸಣ್ಣ ಸಂಬಂಧ, ಆಯ್ತಲ್ಲ. ಸಂಬಳದ ವಿಷಯ, ನಾನು 8 ವರ್ಷದಲ್ಲಿ 1,600 ರೂಪಾಯಿ ಸಂಬಳ 6 ತಿಂಗಳಿಗೆ. ಹೌದು. ಆವಾಗ ನಾನು ಪುರ್ಕೋಡಿಯವರ ಹತ್ರ ಕೇಳಿದಾಗ ಹೇಳಿದರು, ನಿನ್ನ ವಿಷಯ ಯಾಂದಾಲ ಪಣಿರೆಜ್ಜಿ ಈ ಸ್ವಾಮಿನ ಜನ ಅಂತ. ಸ್ವಾಮಿಗಳ ಹತ್ರ ಕೇಳಿದರೆ ಹೇಳುವುದು ಮೇಳ ಮಾತ್ರ ಸುಂದರ ಶೆಟ್ರನ ಅಂತೇಳಿ. ಮತ್ತೆ ನಮಗೆ ಸಮಸ್ಯೆ ಆಯಿತು. ಆಮೇಲೆ ನಾನು ಬರೋದಿಲ್ಲ ಅಂಥೇಳಿ ಪುತ್ತೂರು ಮೇಳಕ್ಕೆ ಹೋದೆ. ಪುತ್ತೂರು ಸುಂಕದಟ್ಟಿಯಲ್ಲಿ 8 ವರ್ಷ, ಪುತ್ತೂರಿನಲ್ಲಿ 4 ವರ್ಷ. ಪುತ್ತೂರಿಂದ ಬಿಟ್ಟು ಕುಂಬ್ಳೆ ಮೇಳ ಪ್ರಾರಂಭ ಆಯಿತು, ದಾಸಪರಾಯಿಗವರದ್ದು. ಅದರಲ್ಲಿ ಪುತ್ತೂರು ಮೇಳದಲ್ಲಿ ನಾನು ಮಾಡದೇ ಇರುವ ವೇಷ ಯಾವುದೂ ಇಲ್ಲ. ಶ್ರೀಧರನ ಇಲ್ಲ ಅಂತಂದರೆ ಅವರು ಮಾಡುವ ಯಾವ ಪುಂಡ್ರುಷ ಇದ್ದರೂ ನಾನು, ಮತ್ತು ಸ್ತ್ರೀಪಾಸ್ತ್ರಧಾರಿಗಳು ಯಾರು ಇಲ್ಲ ಅಂತಾದರೂ ಆ ಸ್ತ್ರೀಪಾಸ್ತ್ರ ಮಾಡುವುದು ನಾನು. ಒಂದು ಸಲ ದ್ರೌಪದಿ ವಸ್ತ್ರ ಅಪಾರ ಬಂತು ನನಗೆ. ಅಂದರೆ ಕೂಳಿಯೂರು, ನಾನು ಸಣ್ಣದಿರುವಾಗಲೇ ಕೂಳಿಯೂರಿನವರ ವೇಷ ನೋಡಿ ನನಗೆ ನನ್ನ ಜೀವನದಲ್ಲಿ ಯಕ್ಷಗಾನಕ್ಕೆ ಹೋದರೆ ಇವರೇ ನನಗೆ ಗುರುಗಳಾಗಿ ಸಿಗಬೇಕು ಅಂತ ಮನಸ್ಸಿನಲ್ಲಿ ನಾನು ಯೋಚಿಸಿಕೊಂಡಿದ್ದೆ. ಕರ್ನೂರು ಕೊರಗೋಪ್ರಯ್ಯವರ ನೇತೃತ್ವದಲ್ಲಿ ಬ್ಯಾಂಗ್ಳೂರಿಗೆ ಹೋದಾಗ ಅವರ ಪರಿಚಯ ಆಯಿತು. ಆವಾಗ ಅವರ ಪರಿಚಯ ಆದ ಮೇಲೆ ಎಲ್ಲಿ ಸಿಕ್ಕಿದ್ರು, ಏನು ಮಗ ಹೇಗಿದ್ದಿ ಅಂತೇಳಿ ಹಾಗೆಲ್ಲ ಕೆಲವೆಲ್ಲ ಅರ್ಥವಾದ ಪುಸ್ತಕವನ್ನು ಅವರು ಬರೆದು ಕೊಟ್ಟಿದ್ದರು ನನಗೆ. ಈ ವಸ್ತ್ರಾಪಾರದ ದ್ರೌಪದಿ, ಪಟ್ಟಾಭಿಷೇಕ ರಾಮನ ಪ್ರೀತಿಗೆ ಒಂದು, ಮತ್ತು ಕೆಲವೆಲ್ಲ ವೇಷದಲ್ಲಿ ಕೊಟ್ಟಿದ್ದರು. ನಾನು ಅದನ್ನು ಚೆನ್ನಾಗಿ ತೆಗೆದಿಟ್ಟಿದ್ದೆ. ಈ ವಸ್ತ್ರಾಪಾರ ದ್ರೌಪದಿದ್ದು ಬಾಯಿಪಾಠ ಮಾಡಿ ತಿರುಗಿ ತೀರಿಸಿದ್ದೆ. ಆವಾಗ ಇದು ವಸ್ತ್ರಾಪಾರ ಪ್ರಸಂಗ ಇಲ್ಲಿ ನಮ್ಮ ಅಡೂರಿನಲ್ಲಿ ಆಯ್ತಲ್ಲ. ಸಂಜೆ ಹೇಳಿದ ಹನುಮಲ್ಪೂಜಿ ಹಣ್ಣು ನಡೆದಾವಂತಂತೇಳಿ, ಮತ್ತೆ ಬೇರೆ ಮಾಡಲಿಕ್ಕೆ ಜನ ಇಲ್ಲ. ಶ್ರೀಧರನ ಹೇಳಿದ್ರು, ನಾರಾಯಣ ಈ ಮಲ್ಪು ಮಾರಾಯ ಅಂತ. ಅವ ಅಣ್ಣ ಮಲ್ಪು ಮಾರಾಯ ತೂಕ ಅಂತ ಹೇಳಿದರು. ಪುಸ್ತಕದಲ್ಲಿ ವ್ಯತ್ಯಾಸ ಉಂಟು ಅದರಲ್ಲಿ.
ಈಗ ಇವರು ಆಡೋದಕ್ಕೆ ಅವ್ರು ಆಡೋದಕ್ಕೆ. ನಾನು ಹೇಳಿದೆ ಇದೇ ಪದ್ಯ ಹೇಳುದಿದ್ದರೆ ನಾನು ಮಾಡ್ತೇನೆ ಶ್ರೀಧರಣ್ಣ ಅಂತ. ಆಯಿತು. ಆವಾಗ ಅವರು ನಮ್ಮ ಕೆರ್ವಾಸೆಯವರೊಬ್ಬರು ಕೊಂಕಣಿ ಭಾಗವತರಿದ್ದರು. ಅವರು ಆಯ್ತು ಹೇಳುವಂತ ಮತ್ತೆ ಅದೇ ಪದ್ಯ ಹೇಳಿ ಅಂತೂ ಅವತ್ತು ವೇಷ ಪಾಸಾಯಿತು. ವಸ್ತ್ರಾಪಾರದ ದ್ರೌಪದಿ ಒಳ್ಳೇದಾಗಲಿಲ್ಲ ಅಂತಾದರೂ ಹಾಳಾಗಲಿಲ್ಲ ಅಂತ ಆಯ್ತು. ಹಾಂ, ಶ್ರೀವೇಷ ನಾನು ಮೊದಲಿನಲ್ಲಿ ಮಾಡ್ತಾ ಇದ್ದೆ. ಆದರೆ ವಸ್ತ್ರಾಪಾರ ದ್ರೌಪದಿ ಅದು ಗುರುಗಳದ್ದು ಅಂದರೆ ಅವರು ಭಯಂಕರ ಫೇಮಸ್ ಅಲ್ವಾ, ಭಾಳ ಪ್ರಖ್ಯಾತಿ ಹೊಂದಿದ್ದವರು. ಅದನ್ನು ನಾವು ಅದನ್ನು ಹಾಳು ಮಾಡಿದರೆ ನಾಳೆ ಅಪಚಾರ ಆಗುವುದಿಲ್ವಾ? ನಾನು ಮತ್ತೆ ನಂದು ಇದು ಧೈರ್ಯ ಉಂಟು, ನನ್ನದು ಬರದದು ಉಂಟಲ್ಲ ಇಟ್ಟು ಅವರು ಮಾತಾಡಿದ ಹಾಗೆ ಅವರು ಕೊಟ್ಟ ಅದೇ ವಾಕ್ಯವನ್ನು ಎಲ್ಲ ಹೇಳಿ ಅದು ಪಾಸ್ ಆಯಿತು. 2-3 ಏನೋ ದ್ರೌಪದಿ ವಸ್ತ್ರವಾದ ದ್ರೌಪದಿ ಮಾಡಿದ್ದೇನೆ. ಅಂತ ಗುಂಡು ವೇಷ ಮಾಡ್ತಿದ್ದವರು, ರಾಜವೇಷ ಮಾಡ್ತಿದ್ದವರು, ಸ್ತ್ರೀ ವೇಷ ಮಾಡ್ತಿದ್ದವರು ಈಗ ಹಾಸ್ಯ ವೇಷವನ್ನೇ ನೆಚ್ಚಿಕೊಂಡದ್ದು ಯಾಕೆ? ನಾನು ನೆಚ್ಚಿಕೊಂಡದ್ದಲ್ಲ, ಕೇಳಿ. ಸುಂಕದ ಗಟ್ಟಿಲಿರುವಾಗಲೇ ಒಂದು ಸ್ತ್ರೀವೇಷ, ಒಂದು ಪುಂಡುವೇಷ, ಮತ್ತೆ ಈ ಬೇಟೆಗೆ ಹೋಗ್ಲಿಕ್ಕೆ ಉಂಟಲ್ಲ, ನಂದೊಂದು ಹೋಗಲೇಬೇಕು. ಭಾಗವತರು ನಾರಾಯಣ ಈ ಒಂಜಿ ಬಲ್ಲ ಹೋದರೆ ಒಂದು ಪದ್ಯದಲ್ಲಿ ಒಂದು ಹಾಸ್ಯಗಾರರಿಗೆ, ಒಂದು ನನಗೆ. ನನ್ನದಲ್ಲಿ ಸ್ವಲ್ಪ ಹಾಸ್ಯ ಒಳ್ಳೆಯದಾಗ್ತಾ ಇತ್ತು. ನನ್ನ ಈ ಮಾತಾಡೋದಲ್ಲಿ ಹಾಸ್ಯ ರಸ ಬರ್ತಾ ಇತ್ತು. ಅದನ್ನು ನೋಡಿ ಭಾಗವತರು ನಮ್ಮ ಸುಂಕದ ಗಟ್ಟಿಯಿಂದಲೇ ಒಂದೊಂದು ಹಾಸ್ಯ ಇಡೆಯಲ್ಲಿ ಕೊಡ್ತಾ ಇದ್ರು. ಕಾಲಕ್ರಮೇಣ ಈ 8 ವರ್ಷದ ಒಳಗೆ ಈ ತುಳುಪ ಸಂಘದ ಕೆಲವು ಹಾಸ್ಯ ಅವಾಗ ಬಜಾರ್ ಜನಾರ್ದನ ಅಂತ ಇದ್ದರು, ಅವರು ಕರ್ನಾಟಕ ಇದ್ದವರು ಆಯ್ತಲ್ಲ. ಅವರು ಕೆಲವೆಲ್ಲ ಹಾಸ್ಯ ಅವರು ಸಾಧಾರಣ ಮಿಜಾರ್ನವರ ಹಾಗೆ ಹಿಂದಿನ ಹಾಸ್ಯ, ಈ ಕೋರ್ದಬ್ಬು ಬಾರಗ, ಕಾಂತಬಾರೆ ಬುಧಬಾರೆ, ಕೂಡ್ ಚೆನ್ನೈ ಇದೆಲ್ಲ ಅವರು ಹಾಸ್ಯವನ್ನು ಮಾಡ್ತಾ ಇದ್ರು. ಅದನ್ನು ನೋಡಿ ನಾನು ಅದನ್ನು ಕಾಪಿ ಮಾಡ್ತಾ ಇದ್ದೆ. ಆದ್ದರಿಂದ ಅದರಲ್ಲಿ ಇರುವಾಗಲೇ ಈ ದೇವಪೂಜ್ಯದ ಲಿಂಗಪ್ಪಾಚಾರಿ ಮತ್ತು ದೇವಪೂಜ್ಯದಲ್ಲಿ ಮತ್ತು ಸುರುವಿಗೊಂದು ಇದುಂಟು, ಕಾಂತಬಾರ ಸುರುವಿಗೊಂದು ಮುದುಕ ಉಂಟು, ಎಂಥದವನ ಹೆಸರು ಬರೋದಿಲ್ಲ ನನಗೆ. ಅವರನ್ನು ಕದಿರಿಗೆ ಕರ್ಕೊಂಡು ಹೋಗೋ ಮುದುಕ, ಅದನ್ನೆಲ್ಲ ನಾನು ಮಾಡಿ ಅದು ಪಾಸ್ ಆಯಿತು. ಆಮೇಲೆ ನಾನು ಬಿಟ್ಟನಲ್ಲ, ಇದು ನನ್ನ ಮನುಷ್ಯನಿಗೆ ಗೊತ್ತಾಯಿತು, ಒಂತೆ ಹಾಸ್ಯ ಮಲ್ಪು ಅಂತೇಳಿ. ಸುಗ್ಗದ ಪುತ್ತೂರಿನಲ್ಲಿ ಹಾಗೆ ಒಂದು ಬಂಟಮಲೆ ಬೈರವದಲ್ಲಿ ಇದು ಬ್ರಾಹ್ಮಣ ಪೀಠಿಗೆ ಬೆನ್ನಿಗೆ ಒಂದು ಜಗಳದ ಬೆನ್ನಿಗೆ ಪ್ರಾರಂಭ ಆದರೆ ಬೆಳಿಗ್ಗೆವರೆಗೆ ಹೋದು ಮುದುಕ ಬ್ರಾಹ್ಮಣ. ಅದು ಪಾಸ್ ಆಯಿತು. ಜಯರಾಮ ಇದ್ದ ನಮ್ಮೊಟ್ಟಿಗೆ ಆಯ್ತಲ್ಲ. ಮತ್ತೆ ಅದನ್ನು ಬಿಟ್ಟು ನಾನು ಕುಂಬಳಿಗೆ ಹೋದೆ. ಅದರಲ್ಲಿ ಒಂದು ಮಂತ್ರಿ ಸುರಿದು ಹೋದ ವರ್ಷವೇ ಒಂದು ಮಂತ್ರಿ ಸಿಕ್ಕಿದ್ದು, ಅದು ಹಾಸ್ಯ ಟೈಪ್ನಲ್ಲಿ 2 ಮಂತ್ರಿಗಳು ಅಂತ. ಅದು ಜಗಳ ಎಲ್ಲ ಇತ್ತು ಅದಕ್ಕೆ. ಆಮೇಲೆ ಸ್ವಲ್ಪ ಹಾಗೆ ಆಗಿ ಅದರಲ್ಲಿ 3/4 ಹಾಸ್ಯ ಪ್ರಾರಂಭ ಆಯಿತು. ಶ್ರೀವೇಷ ಪುಂಡುವೇಷ ಜೊತೆಗೆ ಒಂದು ಹಾಸ್ಯ. ಅದು ಆದಮೇಲೆ ಅದು ಮೇಳ ಬಿಟ್ಟೆ ನಾನು. ಅಂದರೆ ನನಗೆ ಕುಂಬಳೆಯಲ್ಲಿರುವಾಗ ಮದುವೆ ಆದ್ದು. ಸ್ವಲ್ಪ ಕಷ್ಟದ ಜೀವನ ಅಲ್ವಾ, ನನ್ನ ಹೆಂಡತಿ ಗರ್ಭಿಣಿ, ಸೀಮಂತ ಆಗಬೇಕು, ಏನು ಮಾಡಬೇಕು ಅಂತ. ಆವಾಗ ಜನಾರ್ದನ ಗುಡಿಗಾರ ಹೇಳಿದ, ನಿನ್ನನ್ನು ದನಿಕ್ಕಳು ಸುರತ್ಕಲ್ಗೆ ಬರಿಯರು ಬಂತಿರು ಮಾರೆ, ಒರಪ್ಪುದು ಪಾತಿರ್ದವಲ್ಲ. ನಾನು ಹೇಳಿದೆ ಬೇಡ, ಯಾಕಂದರೆ ಅದರಲ್ಲಿ ಜನ ಉಂಟು, ಶ್ರೀವೇಷ ಪುಂಡುವೇಷ ಹಾಸ್ಯಕ್ಕೆಲ್ಲ ಜನ. ನಾನು ಯಾಕೆ ಹೋಗಿ ನಾವು ನಮ್ಮ ಮರ್ಯಾದೆ ಕಳೆದುಕೊಳ್ಳೋದಕ್ಕಿಂತ ಹೋಗದಿರು ಉಳಿಯುವುದು ಒಳ್ಳೆಯದಲ್ವ ಅಂತ. ಇಜ್ಜಿವರು ಪಾತಿರ್ದವಲ್ಲ. ಆಯಿತು, ಹೋದ ಮೇಲೆ ಅಲ್ಲಿ ಅವರ ಬಳಿಗೆ ಹೋದ ಮೇಲೆ ಮತ್ತೆ ಕಲಾವಿದ ಹಿಂದೆ ಬರಲಿಕ್ಕಿಲ್ಲ. ಯಾಕಂದರೆ ಅವರ ಗುಣ ಅಂಥದ್ದು, ಯಾರು ನಮ್ಮ ವರದರಾಜ ಪೈಗಳು ಇದ್ದಾರಲ್ಲ, ಅವರ ಗುಣ ಅಂಥದ್ದು. ಒಂಜುವರೆ ಸತ್ತಿರಿಗಾಟ ಮಲ್ಪುಗ ನಾರಾಯಣ ಸುಧಾರಿಪುಲ ಅಂತೇಳಿ ನಿಲ್ಲಿಸಿದರು. ಆದರೆ ಹೋದದ್ದು ಆಗಿದೆ. ಅವರು ಸ್ವಲ್ಪ ಹಣವೂ ಕೊಟ್ಟಿದ್ದಾರೆ. ನನಗೆ ಸೇವೆಯ ಮರುದಿವಸೇ ಮೇಳ ಬಿಡುವಂತಾಗಿದೆ. ವೇಷ ಇಲ್ಲ ನೋಡಿ. ರಾಜ ನನಗೆ ಅವ ಸಣ್ಣವ, ನಾನು ಹಿರಿಯವ. ನನ್ನಿಂದ ದೊಡ್ಡ ವೇಷ ಅವ ಮಾಡುವಾಗ ನನಗೆ ಮಾನಸಿಕವಾಗಿ ಹೌದು ನಾನು ಮೇಳ ಬಿಡ್ತೇನೆ ಅಂತ ಹೇಳಿದೆ ಸದಾಶಿವ ಕುಲಾಲ್ ಹತ್ರ. ಅದು ಕೇಳಿದವ, ಅವಸರ ಮಾಡಬೇಡ ಮಾರಾಯ, ಯಾಕಂದರೆ ಹೌದೌದು ಅದರಲ್ಲಿದ್ದ. ಆವಾಗ ಅವಸರ ಮಾಡಬೇಡ, ನಿನ್ನ ಗುಣ ನನಗೆ ಮೆಚ್ಚಿದೆ, ವೇಷ ಸಿಗಲಿಲ್ಲ ಅಂತ ನೀನು ಹೋಗೋದ್ರಲ್ಲಿ ಅರ್ಥ ಇಲ್ಲ, ನಿನ್ನ ಯೋಗ್ಯತೆ ಅವರಿಗೆ ಗೊತ್ತುಂಟಲ್ಲ, ಅಷ್ಟು ಸಾಕು ಅಂತ ಹೇಳಿದೆ. ಆಮೇಲೆ ಒಂದು 10-15 ದಿವಸ, 1 ತಿಂಗಳು ಕಳೆದ ಮೇಲೆ ರಮೇಶಾಚಾರ್ಯರು ಮಾಡುವ ವೇಷ ನನಗೆ ಸಿಗಲಿಕ್ಕೆ ಪ್ರಾರಂಭ ಆಯಿತು. ಆವಾಗ MK ರಮೇಶಾಚಾರ್ಯರು ಆವಾಗ ಬಿಟ್ಟಿದ್ರು ಅವರು. ಆವಾಗ ಇವರು ನಮ್ಮ ಕರುಣಾಕರ್ ಶೆಟ್ಟಿ ಗೇರುಕಟ್ಟೆ ಅವರು ಸೇರಿದ್ರು ಆಯ್ತಲ್ಲ. ಆ ವರ್ಷ ಇವರಿಲ್ಲ, ಕಾಳಿಂಗನ ಅವರು ತೀವ್ರದ ವೃಕ್ಷವೇನವರು ಆಯ್ತಲ್ಲ. ಅವರ ಎಲ್ಲ ಪಾತ್ರವು ನನಗೆ ಬಂತು. ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಮತ್ತೆ 10 ವರ್ಷ ಅದರಲ್ಲಿದ್ದೆ.
2 ವರ್ಷ 1 ವರ್ಷ ಜಯರಾಮ ಇದ್ದ, ಮಗ ಮೊದಲಿಗೆ ಪದ್ಮನಾಭ ಶೆಟ್ಟಿಗಾರ ಇದ್ದ, ಮತ್ತೆ ಜಯರಾಮ ಬಂದ. ಈ 3 ಹಾಸ್ಯ ನಾನು ಸೇರಿ 4 ಹಾಸ್ಯ ಆಯಿತು. ನಾನು ಹಾಸ್ಯ ಸ್ತ್ರೀ ಪಾತ್ರಧಾರಿ. ಅವರು ಯಾರ ಹಾಸ್ಯಕ್ಕೆ ಹೆಂಡತಿಯೋ ಸಪೋರ್ಟ್ ಮಾಡುವ ಸಾಕ. ಆದರೆ ಮಾರನೇ ವರ್ಷ ಪದ್ಮನಾಭ ಬಿಟ್ಟ ಮಾರನೇ ವರ್ಷ ಜಯರಾಮ ಬಿಟ್ಟ ಮೇಲೆ ನಾನು ಹಾಸ್ಯಕ್ಕೆ 2ನೇ ಹಾಸ್ಯ ಅಂತ ಅದು ಅಲ್ಲಿಂದ ಪೂರ್ಣ ಹಾಸ್ಯ. ಅದೇ ವರ್ಷ ನಮ್ಮ ಸಾಲಿಗ್ರಾಮ ಮೇಳ ದನಿಗಳು ಕೃಷ್ಣ ಹೆಗಡೆಯವರು ಕರ್ನಾಟಕ ಮೇಳ ಮಾಡಿದರು. ನನ್ನನ್ನು ಅದಕ್ಕೆ ಬರಬೇಕು ಅಂತ ಹೇಳಿದ್ರು. ಹೋಗಿದ್ದೇನೆ. ಆದರೆ ಹೋಗಿ 2 ವರ್ಷ ಹೇಗೆ ದಿನ ಕಳೆದ ಕಾರಣ ಉಂಟು. 4 ಮಂದಿ ಹಾಸ್ಯಗಾರರವರು. ನಾನು ಹೇಳಿದೆ, ಮತ್ತೆ ದನಿಗಳು ಹೇಳಿದರು, ನಾರಾಯಣ ಬೇಜಾರು ಮಲ್ಪುಚ್ಚಿ ಒಂಜಿ ವರ್ಷ ಸುಧಾರಿಪುರ ಬರ್ಪೆ ಸತ್ತು ಅಂತ ಹೇಳಿದರು. ಅವರು ನಿಜವಾದ ನನ್ನ ಮೇಲೆ ಈಗಲೂ ಅವರಿಗೆ ಪ್ರೀತಿ ಉಂಟು. ನಾನು ಆವಾಗ ಸ್ವಲ್ಪ ಬೇರೆ ಎಲ್ಲ ದಾರಿಯಲ್ಲಿದ್ದೆ. ಆದರೂ ಅವರಿಗೆ ಅದರ ಬಗ್ಗೆ ಇಲ್ಲ, ನನ್ನ ಕಲೆಯ ಬಗ್ಗೆ ಭಾರಿ ಪ್ರೀತಿ ಅವರಿಗೆ, ಕಿಶನ್ ಹೆಗಡೆ ಅವರಿಗೆ. ಈಗಲೂ ಇಲ್ಲಿ ಸಿಕ್ಕಿದ್ರು ಕೂಡ ಒಂದು ಭಾರಿ ಆತ್ಮೀಯತೆಯಲ್ಲಿ ಮಾತಾಡಿ, ಈ ಒಂದು ಎಡ್ಡೆ ಕಲಾವಿದೆ ಮಾರೆ ಇನ್ನೊಮ್ಮೆ ಎರಡು ಇತ್ತನೇ ಆಯ್ತಾ ನಾನು ಏಪಲ ಮರಪೆರಗಿ ಅಂತ ಈಗಲೂ ಹೇಳ್ತಾರೆ. ಆಯ್ತಲ್ಲ. ಅದು 2 ವರ್ಷ ಆದ ಮೇಲೆ ಗಂಗಾ ಸೆಟ್ನ ಇದು ಮ್ಯಾನೇಜ್ಮೆಂಟು 3ನೇ ಸೆಟ್ಟಿಗೆ ಹೋದೆ. 3ನೇ ಸೆಟ್ಟಿಗೆ ಹೋದೆ. 3ನೇ ಸೆಟ್ಟಿನಲ್ಲಿ ಅಂದರೆ ಏನು ಅದನ್ನು ಹೇಳುವುದಲ್ಲ. ನೀವು ಹೋಗ್ಬೇಕಾದ್ರೆ ಎಷ್ಟು 3 ಸೆಟ್ ಆಗಿತ್ತು ಅವಾಗ? 4 ಇತ್ತು. ಸರಿ. ಅದು ನನ್ನ ಸೋಲು ನೋಡಿ. 4 ಸೆಟ್ಟಿಗೆ ನನ್ನನ್ನು ಬರಲಿಕ್ಕೆ ಹೇಳಿದರು ಕುಬಣ್ಣವರು ಅವರು. ನಾನು ಸೋತು ಅದಕ್ಕೆ ಹೋದು ನನ್ನ ಸೋಲು ಅದು. ಹಾಗೆ ಅದರಲ್ಲಿ ಕೆಲವು ದೊಡ್ಡ ಭಾಗವತರು ದೊಡ್ಡ ಕಲಾವಿದರೆಲ್ಲ ಇರುವಾಗ ನಮಗೆ ನಾವು ದೊಡ್ಡವರನ್ನು ಗೌರವಿಸ್ತೇವೆ. ಗೌರವಿಸುವವರನ್ನು ಮಾತ್ರ ಗೌರವಿಸುವುದು. ಈಗ ನಿಮಗೆ ನಾನು ಗೌರವ ಕೊಡುವಾಗ ಆ ಮರ್ಯಾದೆ ನನಗೂ ಕೊಡಬೇಕು. ನೀವು ಅದರಲ್ಲಿ ಅದಿರಲಿಲ್ಲ. ತೆಗೊಳ್ಳೋದು ಕ್ರಮ. ಇದು ಗೌರವ ಮಾತ್ರ ತೆಗೊಳ್ಳೋದು, ಹಿಂದೆ ಕೊಡಲಿಕ್ಕಿಲ್ಲ. ಹಿಂದೆ ಕೊಡುವುದು ಅಪಮರ್ಯಾದೆ. ಅಂಥದ್ದು ಆಗಬಾರ್ದು ನೋಡಿ. ನಾವು ಬಡತನದಲ್ಲಿ ಇರ್ಬೋದು. ಹಾಗೆ ನನಗೆ 1 ತಿಂಗಳವರೆಗೆ ದೇಶ ಬೇಡ ಅಂತ ಆಗಿದೆ 3ನೇ ಸೆಟ್ನಲ್ಲಿ. ಆದರೂ 6 ತಿಂಗಳು ಆಗಬೇಕಲ್ಲ, ನಿಲ್ಲಿಸಿದೆ. ಮತ್ತು ಅದು ವಿಷಯ ದನಿಗಳ ಒಬ್ಬರ ಆತ್ಮೀಯರಿದ್ದರು ನಾರಾಯಣ ಅಂತ. ಅವರಿಗೆ ಗೊತ್ತಾಗಿ ಈ ವಿಷಯ ಹೇಳಿದರು, ನೀನು ಬೇರೆ ಸೆಟ್ಟಿಗೆ ಹಾಕುವ ಬಾ ಅಂತ. ಮತ್ತೆ 2ನೇ ವರ್ಷ 2ನೇ ಸೆಟ್ಟಿಗೆ ಹಾಕಿದೆ. 2ನೇ ಸೆಟ್ಟಿನಲ್ಲಿ 2 ವರ್ಷ ಇದ್ದೆ. ಬಲಿಪರು ದೊಡ್ಡ ಬಲಿವು 1 ವರ್ಷ ದೊಡ್ಡ ಬಲಿಪರು. ಮಾರನೇ ವರ್ಷ ಸಣ್ಣವರೇ ಅವರು ಬಿಟ್ಟರು. ಮಾರನೇ ವರ್ಷ ಈ ತಿಮ್ಮಪ್ಪನನ್ನು ಮೇಳಕ್ಕೆ ಮಾಡುವ ನಿರೀಕ್ಷೆಯಲ್ಲಿ ನನ್ನನ್ನು ಬೇರೆ ಕಾರಣಕ್ಕೆ ಎಲ್ಲ ತೋರಿಸಿ, ಅಂದರೆ ಕಾರಣ ಬೇರೆ ಯಕ್ಷಗಾನದ ಕಲಾವಿದರನ್ನು ಬಿಡಬೇಕಾದ್ರೆ ಕಾರಣ ತುಂಬ ಹುಡುಕ್ಲಿಕ್ಕೆ ಆಗ್ತದೆ. ಅವನಿಗೆ ದುರ್ಬುದ್ಧಿ ಉಂಟು, ಅವ ವೇಷ ಹಾಳು ಮಾಡಿದ್ದಾನೆ, ಅವ ಕುಡಿದು ವೇಷ ಹೋಗಲಿಲ್ಲ ಅಂತ. ನನ್ನ ಜೀವನದಲ್ಲಿ ಸುರತ್ಕಲ್ ಮೇಳ ಬಿಟ್ಟರೆ ಬೇರೆ ಮೇಳದಲ್ಲಿ ಯಾವ ರಿಸ್ಕ್ ಇರಲಿಲ್ಲ. ಸುರತ್ಕಲ್ಲಲ್ಲಿ ದನಿಗಳು ಹಾಗಲ್ಲ, ಏನು ಮಾಡಿದರೂ ಕ್ಷಮೆ. ಅದು ಕ್ಷಮೆ ಅಂದರೆ ಭೂಮಿ ಹಾಗೆ ಅವರು, ಅಷ್ಟು ದೊಡ್ಡ ಒಂದು ಉದಾರತೆಯ ಮನುಷ್ಯ. ಆಯ್ತಲ್ಲ. ಹಾಗೆ ಬಿಟ್ಟರು. ಮನೆಯಲ್ಲಿದ್ದೆ. ನೀವು ಕಟೀಲ್ ಮೇಳ ಬಿಟ್ಟು ಮನೆಯಲ್ಲಿದ್ರಿ? ಮನೆಯಲ್ಲಿದ್ದೆ. 2ನೇ ಸೆಟ್ಟಲ್ಲಿ ಎಷ್ಟು ವರ್ಷ? 2 ವರ್ಷ ಇತ್ತು. ಅದು 3 ವರ್ಷ ಆಯಿತು. 3 ವರ್ಷ ಆಮೇಲೆ ಒಂದು ಇದು ನಮ್ಮ ಗೋಣಿಬೀರು ಸಂಜಯ್ ಕುಮಾರ್ ಇದ್ದಾರಲ್ಲ, ಅವರು ಒಂದು ಸಲ ಬಪ್ಪನಾಡು ಮೇಳ ಮಾಡಿದ್ದು. ಆಯ್ತಲ್ಲ. ಅದಕ್ಕೆ ಹೋದೆ. ಅದರಲ್ಲಿ ಆಟ ಇಲ್ಲ, ಏನು ಮಾಡೋದು, ಬದುಕಬೇಕಲ್ಲ ಅಂತೇಳಿ ಅದಕ್ಕೊಬ್ಬ ಕಲಾವಿದ, ಒಂದು ಹವ್ಯಾಸಿ ಕಲಾವಿದ, ಅವರಿಗೆ ಇದು ಸಾರಣೆ ಕೆಲಸ. ನಾನು ಅವರನ್ನು ಪರಿಚಯ ಮಾಡಿಸಿಕೊಂಡು ಹೇಳಿದೆ, ನನಗೊಂದು ಜೀವನಕ್ಕೊಂದು ಬದುಕಲಿಕ್ಕೆ ದಾರಿ ಬಲೆ, ನೋಟಿಗೆ ಬಲೆ ಅಂತೇಳಿ 6 ತಿಂಗಳು ನಮ್ಮ ಇವು ವಿಟ್ಲ ಒಕ್ಕೆತೂರಲ್ಲಿ ಒಂದೇ ಮನೆ, 6 ತಿಂಗಳು ಅದು ಮನೆ ಸಾರಣೆ ಮಾಡಿದರು. ನಾನು ಅಂದರೆ ಹೊಯ್ಗೆ ಗಾಳಿಸ್ತಾ ಸ್ವಲ್ಪ ನನಗೆ ಕೂಡಿದಷ್ಟು ಕೊಂಡೋಗಿ ಕೊಡ್ತಾ ಹಾಗೆ ಮಾಡ್ತಾ ಇದ್ದೆ 6 ತಿಂಗಳು. ಅದು ಮುಗಿದ ಮೇಲೆ ಸರಪಡಿ ಅಶೋಕಣ್ಣ ಕದ್ರಿ ಮೇಳ ಮಾಡಿದರು. ಕದ್ರಿ ಮೇಳ ಮತ್ತು ಅವತ್ತು ಹೇಳಿದೆ ನಾನು ಭಾಗವತ, ನಾನು ಇನ್ನು ಹೋಗ್ತೇನೆ ಭಾಗವತ, ನನಗೆ ಇದು ಸಸಿಟ್ ಮೇಳಕ್ಕೆ ನನ್ನನ್ನು ಕರೀತಾ ಇದ್ದಾರೆ, ಹೋಗ್ತೇನೆ ಅಂತೇಳಿ ನಾನು ಮತ್ತೆ ಹೋದೆ ಸೀದಾ ಸಸಿಟ್ ಮೇಳಕ್ಕೆ. ಸಸಿಟ್ ಮೇಳದಲ್ಲಿ 5 ವರ್ಷ ವಯನ ಇದ್ದೆ. 5 ವರ್ಷ
ಸಸಿಹಿತ್ಲು ಮೇಲೆ 5 ವರ್ಷ ಅಂದರೆ ಭಾಳ ಒಳ್ಳೆ ಗೌರವ, ಒಳ್ಳೆ ಸಂಬಳ. ಮತ್ತು ಭಗವತಿ ಪ್ರಸಂಗದಲ್ಲಿ ಒಂದು ಮುದುಕಿ ಉಂಟು, ಅದಕ್ಕೊಂದು ಹೌದು, ಅದಕ್ಕೊಂದು ಸಂಪಾದನೆ. ನನ್ನ 1 ವರ್ಷದಲ್ಲಿ 1-2 ವರ್ಷದಲ್ಲಿ ನನ್ನ ದೊಡ್ಡ ಭಾರ ಇಳಿದಿದೆ. 5 ವರ್ಷ ಆಗುವಾಗ ಇಲ್ಲಿ ನಮ್ಮ 5ನೇ ಸೆಟ್ ಪ್ರಾರಂಭ ಆಯಿತು. ಭಾಗವತರು ಫೋನ್ ಮಾಡಿ ಕರೆದರು, ಬರಬೇಕು ನಾರಾಯಣರೇ ಅಂತ. ನಾನು ಅಲ್ಲ, ನಿಮಗೆ ಇವರು ಪಟ್ಲವರು 5ನೇ. ಹಾಂ, ಆವಾಗ ಕೇಳಿದೆ ನಾನು, ನನ್ನದು ಆಸೆ ಆಗಬಹುದಾ ಅಂತ. ತೊಂದರೆ ಇಲ್ಲ, ಆಗಬಹುದು, ಆಗ್ತದೆ ಅಂತಲೇ ಕರೆದದ್ದು ನಿಮ್ಮನ್ನು, ಬರಬೇಕು ಅಂತ. ಮತ್ತು ವ್ಯವಸ್ಥೆ ಎಲ್ಲ ಆಗ್ತದೆ ಇಲ್ಲಿ ಕಟೀಲ್ನಲ್ಲಿ, ಬನ್ನಿ ಅಂತ ನಮಗೊಂದು ಆಸೆ ಆಯಿತು. ಹಾಗೆ ಅದನ್ನು ಬಿಟ್ಟು ಇಲ್ಲಿಗೆ ಬಂದೆವು. 8 ವರ್ಷ ಆಯ್ತಲ್ಲ. 8 ವರ್ಷದಲ್ಲಿ ಮತ್ತಿನ ಪ್ರಸಂಗವನ್ನು ಪ್ರತ್ಯೇಕವಾಗಿ ವಿವರಿಸುವುದಕ್ಕೆ ಬೇಡ, ಯಾಕಂದರೆ ಅದು ಪ್ರಪಂಚಕ್ಕೆ ಗೊತ್ತಿದ್ದದ್ದಲ್ವ. ಇಲ್ಲ, ಅದಂದರೆ ಹೇಳುವಂಥದ್ದೆಲ್ಲ ಈ ಮಾಧ್ಯಮದಲ್ಲಿ ಪೇಪರ್ನಲ್ಲಿ ಬಂದಾಗಿದೆ. ಅದನ್ನು ನಾವು ಪ್ರತ್ಯೇಕ ಯಾಕೆ ಹೇಳುದು? ಯಾಕೆಂದರೆ ಈಗ ಸತೀಶ್ ಅಣ್ಣ ಹೊರಗೆ ಬಂದಾಗೆ ಕಟೀಲಿಂದ ಬಂದ ಹಾಗೆ ನೀವು ಅವ್ರ ಜೊತೆ ಬಂದು? ಇಲ್ಲ, ಅವರು ಹೊರಗೆ ಬರುವುದಕ್ಕಿಂತ ಮೊದಲೇ ನಮ್ಮನ್ನು ಅವರು ಹೊರಗೆ ಹಾಕಿದ್ದಾರೆ. ಹೌದು. ಯಾಕಂದರೆ ಕಟೀಲು ಮೇಳದಿಂದ ಭಾಗವತರನ್ನು ಬದಲಾಯಿಸ್ತಾರೆ ಅನ್ನುವಾಗ ಈ ಅಮ್ಮುಂಜೆ ಮೋಹನನ್ನ, ಈ ಮಾಧವ ಎಲ್ಲ ಸೇರಿ ನಾವೊಂದು ಅರ್ಜಿ ಕೊಡುವ ಅಂತೇಳಿ ನಾವೆಲ್ಲ ಹೋಗಿ ಇಲ್ಲಿ ಒಂದು ಅರ್ಜಿ ಕೊಟ್ಟೆವು. ಅದು ಅರ್ಜಿ ಪಾಸ್ ಆಗಲಿಲ್ಲ. ನಮ್ಮನ್ನು ಬಿಟ್ಟರು ಎಲ್ಲ 25-30 ಮಂದಿ ಕಲಾವಿದರನ್ನು ಬಿಟ್ಟರು. ಆಮೇಲೆ ಮರುದಿವಸ ಏನಾಯಿತು ಅಂದರೆ, ನಾವೊಂದು 10 ಮಂದಿ ಬೇಡ, ಅವರು ತಪ್ಪು ಕಾಣಿಕೆ ಹಾಕಿದ್ರು ಬೇಡ, ಬಾಕಿದ್ದವರು ತಪ್ಪು ಕಾಣಿಕೆ ಹಾಕಿ ಬರಲಿ ಅಂತೇಳಿ ಅವರನ್ನೆಲ್ಲ ನಾವೇ ಫೋನ್ ಮಾಡಿ ಹೇಳಿದೆವು. ಮಕ್ಕಳೆಲ್ಲ ಪಾಪ ಹೋಗಿ ಅಂತ ಎಲ್ಲ ಕಳಿಸಿದೆವು. ನಾವೊಂದು 10 ಮಂದಿ ಉಳಿದೆವು. ಅಲ್ಲಿಂದ ಮತ್ತೆ 3 ವರ್ಷ ಮನೆಯಲ್ಲಿ, 3 ವರ್ಷ ಮನೆಯಲ್ಲಿ ಇದ್ದೆ. 3 ವರ್ಷ ಕಟೀಲು ಮೇಳದಿಂದ ಹೊರಗೆ ಬಂದು 3 ವರ್ಷ ಮೇಳ ಇಲ್ಲ. ಈಗ ಕರದಲ್ಲಿಗೆ ಇಲ್ಲಿ ಆದರೂ ಹೋಗಿ, ಅಂದರೆ ಯಕ್ಷಗಾನ ಕಲಾವಿದನಿಗೆ ನನಗೆ ಅಂತಲ್ಲ, ಯಾವ ಕಲಾವಿದನಿಗೂ ಅಲ್ಲ, 12 ತಿಂಗಳು ಕೆಲಸ ಇರುವ ಕಲಾವಿದರಿದ್ದಾರೆ, ಇಲ್ಲ ಅಂತಲ್ಲ. ನನ್ನ ಆಗಿದ್ದವನಿಗೆ ಆಗಲ್ಲ 6 ತಿಂಗಳು. ಮತ್ತು ನಾನು ತಾಳಮದ್ದಲೆಯ ಕಲಾವಿದನಲ್ಲ, ನಾನು ಯಕ್ಷಗಾನದ ಕಲಾವಿದ. ಯಕ್ಷಗಾನಕ್ಕೆ ನನ್ನಂಥ ಕೆಲವು ಮಂದಿ ಇದ್ದಾರೆ. ಅದರಲ್ಲಿ ಹೊರಗಿನ ಪ್ರಪಂಚಕ್ಕೆ ಯಾರು ಬೇಕೋ ಅವರನ್ನು ಮಾತ್ರ ಕರೆಯುವುದಲ್ಲದೆ ಎಲ್ಲವರನ್ನು ಕರೆಯುವುದಕ್ಕಾಗುವುದಿಲ್ಲ ಅವರಿಗೆ. ತುಂಬ ಹೌದು. ಮತ್ತು ಈ ಕೊಳತಮಜಲು ಮಾಧವ ಇದ್ದಾನಲ್ಲ, ಅವ ನನಗೆ ಬಹಳ ಉಪಕಾರ ಮಾಡಿದ್ದಾನೆ. ಈ 3 ವರ್ಷದಲ್ಲಿಯೂ ಅವ ನನಗೆ ಕಾರ್ಯಕ್ರಮ ಕೊಟ್ಟಿದ್ದಾನೆ. ನಾನು ಬೇಡ ಅಂತ ಹೇಳಿದರೂ ನನ್ನನ್ನು ಕರೆದು ನನಗೆ ಆಟ ಕೊಟ್ಟಿದ್ದಾನೆ. ಅದನ್ನು ನಾನು ಮರೆಯುವಂಥದ್ದಲ್ಲ. ಹಾಗೆ 3 ವರ್ಷ ಕರೆದ ಮೇಲೆ ಈಗ ಇದು ಅಭಿಪ್ರಾಯ ಏನಿಲ್ಲ, ಎಲ್ಲವರ ಹಾಗೆ. ಯಾಕಂದರೆ ನಾವು ಇನ್ನೂ ಯಾವುದರ ಬಗ್ಗೆಯೂ ಆಸೆ ತೋರಿಸಲಿ ಪಡೀಲಿಕ್ಕಿಲ್ಲ. ಯಾಕಂದರೆ ನನಗೊಂದು 64 ವರ್ಷ ಕಳೆದು ಜೂನಿಗೆ 65 ಹಿಡಿತದೆ. ಇನ್ನು 60ರಿಂದ ಮೇಲೆ ಅವರು ದುಡಿಲಿಕ್ಕಿಲ್ಲ ಅಂತ ಆಗಿದೆಲ್ಲ. ಆದ್ದರಿಂದ ಅದರ ಬಗ್ಗೆ ಇನ್ನು ಏನು ಹೇಳಲಿಕ್ಕಿಲ್ಲ. ಹಾಗೆ ಒಟ್ಟಿನಲ್ಲಿ ಈಗ ಇದು 50 ವರ್ಷದ ತಿರುಗಾಟಕ್ಕೆ ಕಾಲಿಟ್ಟಿದ್ದೇನೆ. 50ನೇ ವರ್ಷ. 22ಕ್ಕೆ 50, ಈ ತಿರುಗಾಟಕ್ಕೆ 50 ಭರ್ತಿ ಆಗ್ತದೆ. ನಾನು ಸುಟ್ಟು ಬಿಸಾಡುವುದಿಲ್ಲ, ಅಲ್ಲಿಗೆ ಮಾಂಸ ಮಾಡ್ತಾರೆ. ನಮ್ಮಲ್ಲೆಲ್ಲ ಕೆಲವುಂಟು ಹಂದಿ ಅದೇ ತಿಂದು ಬಿಡ್ತಾರೆ, ಅವರಿಗೆಲ್ಲ ಕೊಡ್ತಾರೆ. ಮರ್ಯಾದೆಯಿಂದ ನೀನು ಕಾರ್ಯ ಹೋಯ್ತು, ನಾನು ಮಂತ್ರವಾದಿ. ಈ ವರ್ಷ ಏನಾದರೂ ಒಂದು ಮಾಡಬೇಕು ಅಂತ ಆಸಕ್ತಿಯಲ್ಲಿ ಇದ್ದೆ.
ಅದಕ್ಕೆ ಅದು ಆಗಲೂಬಹುದು, ಆಗದೇ ಇರುವುದಕ್ಕೂ ಸಾಧ್ಯತೆ ಉಂಟು. ಯಾಕಂದರೆ ನಮಗೆ ನನ್ನ ಇದು ವೈಯಕ್ತಿಕ, ಯಾಕೆಂದರೆ ಈ ಬೇರೆಯವರಿಗೆ ಇದು ಬಲ ಇರ್ತದೆ, ನಮಗೆ ಬಲ ಇಲ್ಲ. ನಮಗೆ 3 ಬಲ ಇಲ್ಲ. ಒಂದು ದೇಹ ಬಲ ಇಲ್ಲ, 2ನೇದು ಹಣ ಬಲ ಇಲ್ಲ, 3ನೇದು ಜಾತಿ ಬಲ ಇಲ್ಲ. ಈ 3 ಬಲಹೀನನಾಗಿ ನಮ್ಮ ಸ್ಥಿತಿ ಅದನ್ನು ಮತ್ತೊಬ್ಬರಲ್ಲಿ ಕೇಳಲಿಕ್ಕೆ ಆಗುವುದಿಲ್ಲ. ಎಂಕಾಕಲಿ ಸಪೋರ್ಟ್ ಮಾಡ್ತಿದ್ದೀರಿ, ಈಗ ಯಾಕೆ ಮಾಡ್ತಾರೆ, ಅದು ಒಂದುಂಟು. ಹಾಗೆ ಅಂತ ಮಾಡುವವರಿದ್ದಾರೆ, ಬೇರೆ ಎದರಲ್ಲಿ ಮಾಡುವವರಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ನಾವು ಅದನ್ನು ಹೇಳಬಾರದು, ಆದರೆ ನಾವು ಅದನ್ನು ಹೇಳುವುದಿಲ್ಲ. ಯಾಕೆಂದರೆ ವಿಷಯ ಹೌದದು, ಅದು ಹೌದು, ಜಾತಿ ಸಪೋರ್ಟ್ ಇಲ್ಲ. ಯಾಕಂದರೆ ನಾನು ಯಕ್ಷಗಾನಕ್ಕೆ ಸೇರುವ ಸಂದರ್ಭದಲ್ಲಿ ನಮ್ಮ ಜಾತಿಯವರು ಕಲಾವಿದರು ಬಹಳ ವಿರಳ. ಕುಂಬ್ಳೆ ಸೇಸಪ್ಪ, ಅದು ಅವರು ಪ್ರಚಲಿತದ ಕಲಾವಿದಲ್ಲ. ಪೊಳಲಿ ಲೋಕಾಯಣ್ಣ, ಅದು ನೀವು ಕೇಳಿದ್ದೀರೋ ಗೊತ್ತಿಲ್ಲ ನನಗೆ. ಅವರು ಸ್ತ್ರೀ ಪಾತ್ರಧಾರಿಯವರು. ಅಂದರೆ ಅವರಿಬ್ಬರನ್ನು ಬಿಟ್ಟರೆ ಬಹಳ ಕಡಿಮೆ ನಾನು ಕೇಳಿದ್ದು. ಈ ಕಡೆಯಲ್ಲಿ ನಮ್ಮ ತೆಂಕಿನಲ್ಲಿ ಬರೆಗಲಿದ್ದಾರೆ, ಆಯ್ತಲ್ಲ. ಆಮೇಲೆ ಬೆಳಕಿಗೆ ಬಂದವ ನಾನು. ಈಗ ಗುರುತಿಸುತ್ತಿದ್ದರೆ ನನ್ನನ್ನು ಆ ಹೊತ್ತಿಗೆ ಗುರುತಿಸುವಂಥ ಕೆಲಸ ಮಾಡಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಯಾಕಂದರೆ ಅವರಿಗೆ ಬೇಡ, ಅದು ಬೇರೆ ವರ್ಗದವರಿಗೆ ನಮ್ಮ ಕಲಾವಿದ ಒಬ್ಬ ಇದ್ದಾನೆ ಹೀಗೆ ಅಂತ ಮಾಡ್ತಾರೆ. ಈ ಯಕ್ಷಗಾನದಲ್ಲಿ ಜಾತಿ ಅಂತ ನಿಮ್ಗೆ ಅದು ತುಂಬಾ ನಿಮಗೆ ಬೇಸರ ಆಗಿದೆ ನನಗೆ. ಹೌದು, ಅಂದರೆ ನಾವು ಎಷ್ಟು ಸರಿ ನಿಮ್ಮ ಅಭಿಪ್ರಾಯ ಅದು ಹೇಗೆ? ಅದು ಯಕ್ಷಗಾನ ಅಂದ್ರೆ ಈಗ ನಾವೆಲ್ಲರೂ ಹೊರಗಿಂದ ನಾವು ಜನಗಳು ಅಂದ್ರೆ ಯಕ್ಷಗಾನ ಅಭಿಮಾನಿಗಳು ನೋಡುದು ಯಕ್ಷಗಾನದ ಒಂದು ಕಲೆ, ಆ ಕಲೆಯ ಚೌಕಟ್ಟಿನೊಳಗೆ ಮಾತ್ರ ನಾವು ನೋಡುದು. ಅದು ಹಿಂಭಾಗದಲ್ಲಿ ಇಷ್ಟೆಲ್ಲ ಉಂಟು ಅಂತ ಈಗ ಒಳ ಬಂದ ಮೇಲೆ ಸ್ವಲ್ಪ ಗೊತ್ತಾಗ್ತದೆ. ನೋಡಿ, ಉಂಟು, ಅದಂದ್ರೆ ಕಾರಣ ಉಂಟು. ಪ್ರಾರಂಭ ಅಂತ ಹೇಳ್ತೇನೆ, ನಾನು ಹೇಳಿದ್ನಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಕ್ಕಿಲ್ಲ, ಮನೆಗೆ. ಇದನ್ನು ನಾನು ಅನುಭವಿಸಿದ್ದೇನೆ. ಯಾಕಂದರೆ ಒಂದು ನಮ್ಮ ಶೀನಪ್ಪಯ್ಯ ಕೂಡಿ ಹತ್ರ ಸುಗ್ಗದಗಟ್ಟೆ ಮೇಳದ ಆಟ, ಇದೇ ಬಜಾಜ್ ಜನಾರ್ದನ ಇದ್ದಾರೆ. ನಾವು ಹೋಗಿ ಒಂದು ಮನೆಯಲ್ಲಿ ಚಾಪೆ ಹಾಕಿದ್ದೇವೆ, ಮಾಡಲೇಬೇಕಲ್ಲ. ರಾತ್ರಿ 8:30 ಬೆಳಿಗ್ಗೆ 6 ಗಂಟೆವರೆಗೆ ಕೆಲಸ ಮಾಡಲೇಬೇಕು. ನನಗಂತೂ ಕೆಲಸ ಇದ್ದೇ ಇದೆ, ಆಯಿತಾ. ಆವಾಗ ಒಬ್ಬ ಮುದುಕಿ ಬಂದು, ಇಲ್ಲಿ ಕೆಲವರೆಲ್ಲ ಒಳಗೆ ಬರಬಾರ್ದು, ಯಾರು ಮಡ್ಡಿಯೊಳಗೆ ಹಾಕ್ಲಿ ಪೂಜಾರಿ ಹಾಕ್ಲಿ ಉಳಾಯಿ ಬರಿಯರ ಬಲ್ಲಿ ಇಬ್ಬರು ಇದ್ದೇವೆ ನಾವು. ಒಬ್ಬ ಬೊಂಬಾಯಿಯವರಿದ್ದಾರೆ, ಸೆಕೆಂಡ್ ಆಸೆಗಾರರವರು, ನಾನು ಇದ್ದೇನೆ ಒಳಗೆ. ಆವಾಗ ಬಜಾರ್ ಜನಾರ್ದನ ಹೇಳಿದ್ದು, ಮಣಿಪುರ್ಚಿ ಪಜಿ ದೆಪ್ಪುರ್ಚಿ ದೈ ಸಿಟ್ರು ಬಣ್ಕ ಅಂತೇಳಿ ಇಜ್ಜೆ ಅಮ್ಮೇರು ಪೂಜಾರಿಯೇ ಅಂತೇಳಿ ನಾನು ಹೊರಗೆ ಬಂದು ಬೇರೊಂದು ಮನೆಗೆ ಹೋಗಿ ನಾನು ಮಲಗಿದ್ದೇನೆ. ಆಮೇಲೆ ಬಜಗೋಳಿಯಲ್ಲಿ ಒಂದು ದೇವಸ್ಥಾನ ಆಯ್ತಲ್ಲ, ಅಲ್ಲಿ ಒಳಗೆ ಬರಬಾರ್ದು ಅಂತೇಳಿ ನಾನು ಹೇಳಿದೆ ಜಾನಿಗಳ ಹತ್ರ. ಸುರತ್ಕಲ್ನಲ್ಲಿ ನಾನು ಬರೋದಿಲ್ಲ, ನಾಳೆ ರಜೆ. ಯಾಕೆ ಅಲ್ಲಿ ಒಳಗೆ ಬರಲಿಕ್ಕಿಲ್ಲ, ನಾನು ಇಲ್ಲಿ ಟೆಂಟಿನಲ್ಲಿ ಹೋಗಿ ಮಲಗಬೇಕಂತ ಕೇಳಿದರು. ಆವಾಗಲೇ ಅವರ ಅರುಣವರು ಮಗನನ್ನು ಕರೆದು ಅಲ್ಲಿ ಹೋಗಿ ಒಂದು ಬಿಡಾರದ ವ್ಯವಸ್ಥೆ ಮಾಡೋರಿಗೆ ಬೇರೆ, ನನಗೆ ಒಬ್ಬನಿಗೆ. ಮತ್ತು ಅಲ್ಲಿ ಕೆಳಗೆ ಒಂದು ಆಚಾರಿಗಳ ಮನೆಯಲ್ಲಿ ನನಗೆ ಬಿಡಾರ ಮಾಡಿಸಿ ಅಲ್ಲಿಗೆ ಊಟ ಕಳಿಸಿ ವ್ಯವಸ್ಥೆ ಮಾಡಿದ್ದಾರೆ, ಆಯ್ತಲ್ಲ. ದೇವಸ್ಥಾನವೂ ಕೂಡ ಹಾಗೆ, ಪೂಜಾರಿಂದ ಗೊತ್ತಾದರೆ ಒಳ ಪ್ರವೇಶ ಮಾಡಲಿಕ್ಕೆ ಬಿಡುವುದಿಲ್ಲ, ಹೇಳದೆ ಹೋಗ್ಬೇಕಷ್ಟೇ ಆ ಕಾಲದಲ್ಲಿ, ಈಗಲ್ಲ. ಇದು ಅಂದಾಜು ನಿಮ್ಗೆ ಇಸವಿ ಏನಾದ್ರು ನೆನಪುಂಟು? ಯಾವುದು ಈಗ ಈ ಘಟನೆಗಳು ನಡೆದ ಇಸವಿಗಳಂದ್ರೆ ಸಾಧಾರಣ 72ರಿಂದ ಹಿಡಿದು ಕಟೀಲು ಮೇಳ ಎಂಡಮೆಂಟ್ ಆದ ಆ ಒಳ್ಳೆಯವರೆಗೆ. ಈ ಸಲ ಒಂದು 50ನೇ ವರ್ಷದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿಸಬೇಕು ಅಂತ, ಆದರೆ ಅದು ಆಗುವ ಲಕ್ಷಣ ಇಲ್ಲ. ಯಾಕಂದ್ರೆ ಅದೇ ನಾನು ಹೇಳಿದೆನಲ್ಲ, ನಮ್ಮವರ ಸಪೋರ್ಟ್ ಇಲ್ಲ ಅಂತ. ಇದನ್ನ ನೋಡೋ ಮುಖಾಂತರ ಅದು ನಿಮ್ಮವರು ನಿಮ್ಗೆ ಒಂದು ಸಪೋರ್ಟ್ ಮಾಡಿ ಹಾಗಾದ್ರೆ ಒಂದು ಮಾಡಿ. ಇಲ್ಲಪ್ಪ ನೋಡಿ, ನಮ್ಮವರನ್ನು ನಾನು ಹೇಳ್ತೇನೆ, ನಮ್ಮ ತಾಲೂಕಿನಲ್ಲಿಯೇ ಅದ್ಭುತ ವ್ಯಕ್ತಿಗಳಿದ್ದಾರೆ, ಗೊತ್ತಾಯ್ತಲ್ಲ. ಮತ್ತೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹುಡುಕಿದರೆ ಭಯಂಕರ ಇದ್ದಾರೆ. ಯಾಕಂದರೆ ಎಂಪಿಗಳಿದ್ದಾರೆ, ಮಂತ್ರಿಗಳಿದ್ದಾರೆ. ಈ ಸಲ ಅದು ಮಾಡಿದ್ದೇನೆ, ಅದು ಕೆಲಸ ಮಾಡಿದ್ದೇನೆ, ಆದರೆ ಅದು ಫಲ ಕೊಡಲಿಲ್ಲ ನೋಡಿ. ಆದ್ದರಿಂದ ಅವರು ನಮಗೆ ಸಹಾಯ ಮಾಡುವುದಿಲ್ಲ, ಇದು ಸಪೋರ್ಟು ಮಾಡುವುದಿಲ್ಲ. ಯಾಕಂದರೆ ನಾನು ರೋಸಿದೆ ಮನಸ್ಸು. ಕೇಳ್ತಾರೆ ನಿಖಿಲ್ ಬಿಲ್ಲವ ಸಮಾಜಕ್ಕೆ ಇಂಚಿನ ಕೊರಿಯರ್ ಅಂತ. ನಾನು ಅಭಿಮಾನದಿಂದ ಹೇಳ್ತೇನೆ, ನಾನು ಕಷ್ಟಪಟ್ಟು ಪೂಜಾರಿ ಒಬ್ಬ ಕಲಾವಿದ ಅಂತ ತೋರಿಸಿಕೊಟ್ಟಿದ್ದೇನೆ, ಸಾಕಾ ಇಷ್ಟು ಅಲ್ಲ ಹೇಳಿದ್ದು, ಹೌದಲ್ವಾ? ನನಗೆ ಹಣ ಕೊಡಲಿಕ್ಕೆ ಆಗುವುದು, ಯಾಕೆ ನನಗೆ 6 ತಿಂಗಳ ಸಂಪಾದನೆ 12 ತಿಂಗಳು ಮಾಡಬೇಕು, ನನಗೆ ಕೊಡಲಿಕ್ಕೇನು. ಆದರೆ ನಾನು ಪೂಜಾರಿ ಒಬ್ಬ ಕಲಾವಿದ ಇಂಥವ ಇದ್ದಾನೆ, ನಾನು ಬರೇ ನನ್ನ ಜೀವನದಲ್ಲಿ ನಾನು ಅಂದರೆ ದೊಡ್ಡ ವಾಗ್ಮೆ ಅಲ್ಲದಿದ್ದರೂ ನನ್ನ ಜೀವನ ನಾನೊಬ್ಬ ಕಲಾವಿದ ಹೌದು ಅಂತ ನಾನೇ ಒಪ್ಪಿಕೊಳ್ತೇನೆ. ಒಂದಷ್ಟು ಜನ ಗುರುತಿಸ್ತಾರೆ ನಿಮ್ಮನ್ನು. ಹೌದು, ನನಗೆ ಒಂದು 10-50 ಕಡೆಯಲ್ಲಿ ಸನ್ಮಾನ ಗಿನ್ಮಾನ ಆಗಿದೆ. ನಾನು ಬಯಸಿದ್ದಲ್ಲ, ಅದು ಅದಾಗಿ ಬಂತು, ಆಯ್ತಲ್ಲ. ಬಯಸಿ ನನಗೊಂದು ಸನ್ಮಾನ ಮಾಡಿಸಿದ್ದು ಇಷ್ಟವರೆಗೆ ನಾನು ಕೇಳಿಲ್ಲ, ಯಾರ
ಕೆಲವು ಕೇಳುವವರಿದ್ದಾರೆ, ನಾವು ಕೇಳಲಿಲ್ಲ, ಅದಾಗಿ ಬಂದಿದೆ. ಈ ಸಲ ಮಾತ್ರ ನಾನು ಕೇಳಿದ್ದಲ್ಲ, ನಮ್ಮಲ್ಲಿ ಒಬ್ಬರು ನಮ್ಮ ಜಾತಿಯವರು ಹೀಗೆ ವಿಷಯ ಗೊತ್ತಾಗಿ ಮಲ್ಪುಗೋ ಅಂತ ಹೇಳಿದರು. ಆದರೆ ಅವರಿಗೂ ಕೂಡ ಈಗ ಅವರು ಅದರ ಬಗ್ಗೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಯಾರು ಅದಕ್ಕೆ ಇದು ಸಹಕರಿಸುವ ಮನಸ್ಸು ಮಾಡ್ತಾ ಇಲ್ಲ. ಈಗ ನಿನ್ನೆಯೂ ಸಿಕ್ಕಿದ್ರು ಅವರು, ನೋಡುವ ನಾನು ಬಿಡುವುದಿಲ್ಲ ಇದನ್ನು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಆಗ್ತದೆ ಅನ್ನೋ ವಿಶ್ವಾಸ ಇಲ್ಲ. ಯಾಕೆ ಅಂದರೆ ನೋಡಿ, ನನಗೆ ಈಗ ಮನೆಯಲ್ಲಿ ಕೆಲಸ ಮಾಡಲಿಕ್ಕೂ ಕೂಡುವುದಿಲ್ಲ. ನಾವಿನ್ನು ಆಟಕ್ಕೆ ಬೇಡ. ಯಾಕೆಂದರೆ 60ರ ಮೇಲಿನವರು ಕೆಲವು ಮೇಳದಲ್ಲಿ ಬಿಟ್ಟರು. ಈಗ ಅವರು ಹೋಗು ಅಂತ ಹೇಳಬೇಕಿದ್ದ ಮೊದಲೇ ನಾವೇ ಮನೆಯಲ್ಲಿ ಕೂತುಕೊಳ್ಳುವುದು ಉತ್ತಮ. ಮನೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ಏನಾದರೂ ಕೈಯಲ್ಲಿ ಸ್ವಲ್ಪ ನನ್ನಲ್ಲಿ ಮೂಲಧನ ಖಂಡಿತ ಇಲ್ಲ. ಯಾಕೆಂದರೆ ಮಗಳಿಗೆ ಮದುವೆ ಮಾಡಿದೆ, ತಂದೆಯವರ ಸ್ವಲ್ಪ ಜಾಗ ಇತ್ತು, ಅದನ್ನು ಮಾರಾಟ ಮಾಡಿದೆ. ಅದನ್ನು ದುಡಿಲಿಕ್ಕೆ ಆಗುವುದಿಲ್ಲ ಅಂತ ಮಾರಾಟ ಮಾಡಿಬಿಟ್ಟೆ. ಈಗ ಮನೆ ಅಡಿ ಸ್ವಲ್ಪ ಜಾಗ ಉಂಟು. ಇನ್ನು ಮನೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ಕೈಲಿ ಅಂದರೆ ಬೇಕು, ನಮ್ಮಲ್ಲಿಲ್ಲ, ಮತ್ತೊಬ್ಬರಲ್ಲಿ ಕೇಳಲಿಕ್ಕೆ ಗೊತ್ತಿಲ್ಲ. ಈಗ ಆದರೂ ಯಾರಾದರೂ ನಮ್ಮವರು ಮಾಡ್ತಾರೋ ಅನ್ನೋ ನಿರೀಕ್ಷೆಯಲ್ಲಿ ಇದ್ದೆ. ಆದರೆ ಅದು 99% ಅದು ಡೌಟ್ ಉಂಟು ನನಗೆ, ಆಗುತ್ತೆ ಅಲ್ಲ, ಆಗಬೇಕು ಅಂತ ನನಗೆ ಇದಿಲ್ಲ. ಆದರೆ ಒಂದು ಉಪಕಾರ ಇತ್ತು ಅಂತ. ಹೌದು. ಇನ್ನು ನಿಮ್ಮ ವೈಯಕ್ತಿಕ ಜೀವನ ಅಂದ್ರೆ ಮನೆಯಲ್ಲಿ ಮದುವೆ ಆದ ದಿನ, ಹೆಂಡತಿ ಹೆಸರು, ಮಕ್ಕಳು. ನನ್ನ ಮದುವೆ ಆದ್ದು ನನಗೆ ಕಡೆ ಶಿವಾಲಯ ಅಂತ ಆಯ್ತಲ್ಲ, ಅಲ್ಲಿ ರುಕ್ಮಯ ಪೂಜಾರಿ ದೇವಕಿ ಅಂತ ಅವರ ಮಗಳು ಕಮಲ ಎನ್ನುವ ಹುಡುಗಿಯನ್ನು ನಾನು ಮದುವೆ ಆಗಿದ್ದೇನೆ. ಕುಂಬ್ಳೆ ಮೇಳದಲ್ಲಿ ಇರುವಾಗ ನನಗೆ ಮದುವೆ ಆಯಿತು ಆಯ್ತಲ್ಲ. 2 ಮಕ್ಕಳು, ದೊಡ್ಡವಳು ಸ್ಮಿತಾ ಅಂತ, ಮಗ ಜಗದೀಶ ಅಂತ. ಮಗಳಿಗೆ ಅದು ಕಷ್ಟವೇ, ಯಾಕಂದರೆ ಮಗಳು ಬಹಳ ಕಲಿಯುವುದರಲ್ಲಿ ಬಹಳ ಜಾಣೆ. ಆವಾಗ ನನ್ನಲ್ಲಿ ಹಣ ಇರಲಿಲ್ಲ. 10ನೇ ಕ್ಲಾಸ್ನಲ್ಲಿ 500 ಚಿಲ್ಲರೆ ಮಾರ್ಕ್ ತೆಗೆದಿದ್ಲು. ಹೋಗುದು ಬೇಡ, ಇನ್ನು ಸಾಕು 10ನೇ ಅಂತ ನಾನು ಸುಮ್ಮನೆ ಕೂತೆ. ಆವಾಗ ಮಾಸ್ಟರ್ ಅವರೆಲ್ಲ ಗುರುಗಳೆಲ್ಲ ಮನೆಗೆ ಜನ ಕಳಿಸಿದರು. ಸರ್ 1 ವರ್ಷ ಕಡಪುಡ್ಲಿ, 2 ವರ್ಷ ಕಡಪುಡ್ಲಿ, ಅಲ್ಲ ಪೀಸಿನ ಎಂಕ್ಲು ಕೊರಪ ಅಂತ. ಅದು ಹೌದು, ಅವರು ಕೊಡ್ತೇವೆ ಅಂತ ಹೇಳ್ತಾರೆ, ನಮಗೆ ಹೋಗಿ ಕೊಡಿಂತೆ ಕೇಳಲಿಕ್ಕೆ ಆಗ್ತದೆ ಹೇಳೋದು. ಆವಾಗ ಎಲ್ಲ ಹೇಳಿದರು, ನಿನ್ನ ಅಣ್ಣಂದಿರು ತಮ್ಮಂದಿರು ಇಷ್ಟೆಲ್ಲ ವಹಿವತ್ತಿನಲ್ಲಿದ್ದಾರೆ ಮಾರೇ, ಒಂದು ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ನಾನು ಒಬ್ಬನ ಹತ್ರ ಹೇಳಿದೆ. ಅವ ಬಂದ ಮನೆಗೆ ಬಂದೆಲ್ಲ ಅವರ ಒಳಗೆ ಡಿಸ್ಕಸ್ ಆಯಿತು. ಆಯಿತು. ಆವಾಗ ಒಬ್ಬ ನನ್ನ ತಮ್ಮ ಹೇಳಿದಂತೆ, ಹಿಂದೆ ಐತೆ ಆಟೋ ಒಂದು ಹಾಲಿನ ಕಲ್ಪದು ಸೆಕೆಂಡ್ ಪೀಸ್ ಮಲ್ಪದು ಒಂದು TCH ಮಲ್ಪೋಡು, ಅದು ನರ್ಸಿಂಗ್ ಮಲ್ಪೋಡು. ನರ್ಸಿಂಗ್ ಮುಗಿಪೂಜಿ ಬೇರೆ ದೆಪ್ಪದು ಕೊರಡು, ತುಂಬ ಖರ್ಚಾಪನು 5 ಪಾತೆರ ಬತ್ತನ ಮದ್ದು ಮಲ್ತು ಕೊರಡು ದಾನೆ ಪಡಣ್ಣ ಅಂದು ಬಂಡೆ ಅಂತ. ಆವಾಗ ನನ್ನ ಮಗಳು ಈ ವಿಷಯ ಕೇಳಿ ಬಂದೇಳು, ಇನ್ಯಾರ ಹತ್ರ ಬೇಡಲಿಕ್ಕೆ ಹೋಗಬೇಡಿ ಅಪ್ಪ, ನಾನು ಶಾಲೆಗೆ ಹೋಗುವುದಿಲ್ಲ, ಇಲ್ಲಿ ಆದರೂ ಕೆಲಸ ನೋಡ್ತೇನೆ ಅಂತೇಳಿ ಅಲ್ಲಿ ಚಿಲ್ಲರೆ ಇದರಲ್ಲೆಲ್ಲ ಕೆಲಸ ಮಾಡ್ತಾಯಿದ್ವಿ ಆಯ್ತಲ್ಲ. ಮಗ ಹಾಗಲ್ಲ, ITI ಮಾಡಿದ್ದಾನೆ 2 ವರ್ಷ. ಅಂದರೆ ಆಮೇಲೆ ಸ್ವಲ್ಪ ಸಪೋರ್ಟ್ ಆಯಿತು, ಹೇಗಾದರೂ ಮಾಡಿ ಕಲಿಸುವಂತ ಆಯಿತು. ಕಾಲೇಜಿಗೆ ಬೇಡ, ನಾನು ITIಗೆ ಹೋಗ್ತೇನೆ ಅಂತ ಆಯಿತು. ಈಗ ಊರಿನಲ್ಲಿ ಉಜಿರೆಯಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ವರ್ಕ್ಶಾಪ್ ಮಾಡಿಕೊಂಡು ಇದ್ದ. ಮಗಳಿಗೆ ಮದುವೆ ಆಗಿ ಅವಳಿಗೆ 2 ಮಕ್ಕಳಿದ್ದಾರೆ. ಕಕ್ಕೆ ಪದ ಅಂತ ಅಲ್ಲಿಗೆ ಕೊಟ್ಟದ್ದು. ಯಶೋಧರ ಅಂತ ನನ್ನ ಅಳಿಯನೇ ಸಹ ಸ್ಟುಡಿಯೋ ಉಂಟು ಅವನಿಗೆ, ಒಂದು ಸಣ್ಣ ಫ್ಯಾನ್ಸಿ ಉಂಟು, ಅವರಿಗೆ ಸ್ವಲ್ಪ ತೋಟ ಉಂಟು. ತೊಂದರೆ, ಅವರ ಬದುಕುವುದಕ್ಕೆ ತೊಂದರೆ ಇಲ್ಲ. ನನ್ನ ಮಗನಿಗೆ ಮೊನ್ನೆ 12 ತಾರೀಕಿಗೆ ಮದುವೆ ಆಯಿತು ಆಯ್ತಲ್ಲ. ಇನ್ನು ಎಂಥದ್ದು ಬೇಕಾದರೂ ಮಾಡಿಕೊಳ್ಳಿ, ಆದರೆ ನನಗೆ ಆಗಲ್ಲ. ಮಕ್ಕಳ ಯಾರದೇ ಹಂಗಿನಲ್ಲಿ ಬೀಳದೆ ಒಂದು ಆ ಭಗವಂತ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ನನ್ನ ಬೇಡಿಕೆ ಅಷ್ಟೇ. ಯಾಕಂದರೆ ನಮ್ಮ ಆನಂದ ಮಾಸ್ಟರ್ ಒಂದು ಹೇಳ್ತಾ ಇದ್ದರು, ಇದದು ಮಲಗೆ ಹಾಸಿಗೆಯಲ್ಲಿ ಬಿದ್ದು ಹೇಸಿಗೆ ಮಾಡಿ ಅಯ್ಯೋ ಇವ ಒಬ್ಬ ಹೋಗಲಿಲ್ಲಲ್ಲ ಅಂತ ಹೇಳಿ ಹೋಗ್ಲಿವರಿಗೆ ಬದುಕಬಾರದು ದೇವರೇ, ಇದ್ದಕ್ಕಿದ್ದಾಗಿ ಎದ್ದು ಹೋದಾಗ ಆಗಬೇಕು ಅಂತ. ಅದು ದಿವಸವೂ ನೆನಪಾಗ್ತಾ ಉಂಟು ಆಯ್ತಲ್ಲ. ಹಾಗಾಗಬೇಕು ಅಂತ ನನಗೊಂದು ಆಸೆ. ಹಾಗೆ ಇದೇನಾದರೂ ಆದರೆ ಇನ್ನು ಸ್ವಲ್ಪ ಹೆಚ್ಚು ಸಮಯ ಬದುಕಲಿಕ್ಕಿಲ್ಲ. ಯಾಕೆ ಕಲಾವಿದರು ತುಂಬ ವರ್ಷ ಬದುಕುವುದಿಲ್ಲ. ಅದಕ್ಕೆ ಅಷ್ಟು ದಿವಸ ಏರಲ್ಲಿಯೂ ಬೇಡದೆ ಬದುಕಬಹುದಲ್ಲ ಅಂತ ಒಂದು ಆಸೆ ಆಗ್ತದೆ. ಆಗುವುದಿದ್ದರೆ ಅದು ದೈವೇಚ್ಛೆ, ನಾಮ ಹೇಳಲಿಕ್ಕೆ ಆಗುವುದಿಲ್ಲ.
ಹಾಸ್ಯ ಈಗದ ಸಮಯದಲ್ಲಿ ಇತ್ತೀಚಿನ ಕಾಲಘಟ್ಟದಲ್ಲಿ ಯಕ್ಷಗಾನ ಚೌಕಟ್ಟನ್ನು ಬಿಟ್ಟು ಹೋಗ್ತಾ ಇದೆ ಅಂತ ಕೆಲವರದ್ದು ಅಭಿಪ್ರಾಯ ಉಂಟು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗೆ? ನಾವು ಅದನ್ನು ಏನು ಹೇಳಬಾರದು. ಯಾಕಂದರೆ ಕಲಾವಿದನಾಗಿ ನಾನು ಹೇಳಿದರೆ ಅವನೇನೋ ಮನಸ್ಸಿನೊಳಗೆ ಸರಿ ಇಲ್ಲ, ಅದಕ್ಕೆ ಹೇಳ್ತಾನೆ ಅಂತ ಅದನ್ನು ನೀವೇ ತೀರ್ಮಾನ ಮಾಡಬೇಕು. ಇರ್ಬೋದು, ಅದು ಇರ್ಬೋದು. ನಾನು ಅದನ್ನು ಹೇಳ್ತೇನೆ, ನನ್ನ ಹಾಸ್ಯ ಈಗ ಮನುಷ್ಯರಿಗೆ ಬೇಡ, ನಾನೇ ಹೇಳ್ತೇನೆ. ಯಾಕೆ? ಮನುಷ್ಯನ ಆಸಕ್ತಿ ಬೇರೆ ಆಗಿದೆ. ಈಗ ಮೊದಲು ನಾನೇ ಅಲ್ವಾ ಅದರಲ್ಲಿ ಹಾಸ್ಯ, ಶ್ರೀವೇಷ, ಪುಂಡುವೇಷ ಮಾಡ್ತಾ ಇದ್ದದ್ದು. ಸುರತ್ಕಲ್ಲಿ ಫುಲ್ಲು ಹಾಸ್ಯ ಮಾಡ್ತಾ ಇದ್ದದ್ದು. ಇದೇ ಕಟೀಲು ಮೇಳದಲ್ಲಿ ಫುಲ್ಲು ಹಾಸ್ಯ ಮಾಡ್ತಾ ಇದ್ದದ್ದು ನಾನೇ ಅಲ್ವಾ. ಈಗ ಅದು ಬೇಡ, ನನ್ನದು ಬದಲಾಗಿದೆ. ಆಗಿದೆ ಅಂತ ಎಲ್ಲರೂ ಅಲ್ಲ, ಕಲಾವಿದ ಹೊಂದಿಕೊಂಡು ಹೋಗುವುದಲ್ಲ, ಅದಕ್ಕೆ ಒಂದು ಪ್ರತಿಭಟನೆ, ಇಲ್ಲದಿದ್ದರೆ ಪಲಾಯನ ಮಾಡಬೇಕು. ಈಗ ನಾನು ಪಲಾಯನ ಮಾಡುವ ಆಲೋಚನೆಯಲ್ಲಿ ಇದ್ದೆ. ಯಾಕೆ? ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಕೂಡುತ್ತದಾ? ಇಲ್ಲ. ಅದಕ್ಕೆ ನಾವು ಅಲ್ಲಿಂದ ಪಲಾಯನ ಮಾಡುವುದೇ ಉತ್ತಮ. ಈ ಯಕ್ಷಗಾನದಲ್ಲಿ ಹಾಸ್ಯ ಕಲಾವಿದರಿಗೆ ಅಡ್ಡಕ್ಕೆ ಕೂತ್ಕೊಳ್ಳುವ ಇದು ಸಂಪ್ರದಾಯ ಇರೋದು. ಈ ಯಕ್ಷಗಾನ ಈಗ ಸ್ಟಾರ್ಟ್ ಆಗಬೇಕಾದ್ರೂ ಹಾಗೆ ಮೊದಲು ಈ ಪೂರ್ವರಂಗದಲ್ಲಿ ಹಾಸ್ಯಗಾರನೇ ಹೋಗಿ ಮೊದಲಿಗೆ ಅದು ಇದು ಮಾಡೋದೆಲ್ಲ ಉಂಟು. ಆಮೇಲೆ ಕೊನೆಗೆ ವೀಳ್ಯ ತಗೊಳ್ಳೋದು ಹಾಸ್ಯಗಾರನೇ ಎಲ್ಲ ಇರೋದು. ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತಿರೋದು, ಯಾಕೆ ಅದು ಹಾಗೆ ಅಂತ ಏನಾದ್ರು? ನೋಡಿ, ನಾನು ಹೇಳುವುದು ಕೇಳಿದೆ, ನನಗೆ ಅನುಭವಿಸಿ ಗೊತ್ತಿಲ್ಲ. ಹಾಸ್ಯಕ್ಕೂ ದೇವರ ಪೆಟ್ಟಿಗೆಗೂ ಹತ್ತಿರದ ಸಂಬಂಧ ಅಂತ. ಹಾಸ್ಯ ಕಲಾವಿದ ಅಂದರೆ ಸರ್ವಾಂಗೀಣ ಆಗಬೇಕು ಅವ. ನನ್ನ ಹಾಗೆ ಅಲ್ಲ, ನಾನು ಸತ್ಯ ಹೇಳಿದೆ, ಜಯರಾಮನಾಗೆ ಆಗಬೇಕು. ಚೆಂಡೆ ಮದ್ದಲೆ ಅವನ ಸ್ವರ ಸರಿ ಇಲ್ಲ, ಭಾಗವತಿಗೆ ಸಮೇತ ಎಲ್ಲ ವೇಷ ಅಲ್ಲ, ಶ್ರೀವೇಷ ಮಾಡಿದರೆ ಅವನನ್ನು ನೋಡಿ ಆದರೆ ಮಾಡುವ ಸಮರ್ಥ ಅವನಾದರೆ ನ್ಯಾಯವಾದ ಹಾಸ್ಯಗಾರ. ಈಗ ನಾವೆಲ್ಲ ಚೆಂಡೆ ಮದ್ದಲೆ ಭಾಗವತಿಗೆಲ್ಲ ಮಾಡಲಿಕ್ಕಿಲ್ಲ, ನಮ್ಮಿಂದ ಆಗಲಿಕ್ಕೂ ಇಲ್ಲ, ವೇಷ ಎಲ್ಲ ಮಾಡಿಯೆವು. ಆದರೆ ಅದಲ್ಲ, ಆ ಹಾಸ್ಯ ಕಲಾವಿದ ಅನ್ನುವ ಯಾವ ಕಲಾವಿದಲ್ಲಿ ಇದ್ದರೂ ಇವ ತಯಾರಾಗಬೇಕು. ಒಂದು ಯಾವ ಕಲಾವಿದ ಹೋಗಿದ್ರೂ ಎಬ್ಬಿಸಿ ಕಲಿಸುವಂಥ ಯೋಗ್ಯತೆ ಉಂಟು ಇವನಿಗೆ, ಆ ಅರ್ಹತೆ ಪಡೆದವ. ಭಾಗವತರನ್ನು ಬಿಟ್ಟರೆ, ಅಂದರೆ ಬಯಲಾಟದಲ್ಲಿ ಭಾಗವತರನ್ನು ಉಳಿದರೆ ಮುಖ್ಯ ಹಾಸ್ಯಗಾರ ಅಂತ ಇತ್ತು ಒಂದು ಕಾಲ. ದೇವರು ಅಂದರೆ ಹೋಗಿ ಹೊಗಳಿಕೆ ಮಾಡುವುದಾ, ಇಲ್ಲಿ ವೇಷ ಕಳಿಸುವುದಾ, ಚೆಂಡೆಗೆ ಜನ ಎಲ್ಲ ಹೋಗಿ ಚೆಂಡೆಗೆ ನಿಲ್ಲುವುದಾ, ಮದ್ದಲೆಗೆ ಜನ ಎಲ್ಲ ಹೋಗಿ ಮದ್ದಲೆಗೆ ನಿಲ್ಲುವುದಾ, ಭಾಗವತಿಗೆ ಇಲ್ಲ ಭಾಗವತಿಗೆ ಮಾಡುವುದಾ. ಬೆಳಿಗ್ಗೆ ಹೋಗಿ ಅಲ್ಲಿಗೆ ಪೂರ್ಣ ಇಲ್ಲಿ ರಂಗಸ್ಥಳದಲ್ಲಿ ತೆಕ್ಕೊಂಡು ಮತ್ತೂ ಒಂದು ಇತ್ತಂತೆ, ನಾನು ನೋಡಲಿಲ್ಲ ಅದು. ಅಂದರೆ ಈಗ ಮೊದಲು ಕಲಾವಿದರು ಬಹಳ ಕಡಿಮೆ ಯಕ್ಷಗಾನ ಮೇಳದಲ್ಲಿ, 9 ಜನ ಹೆಚ್ಚಂದರೆ ಮಕ್ಕಳು ಸೇರಿ 10-12. ಆ ಹೊತ್ತಿಗೆ ಈ ಆಟದಲ್ಲಿ ಇದು ತೈತದ ಕಥ ಅಂತ ಇತ್ತು. ಈ ಬಣ್ಣದ ಇದು ತೆರೆ ಬಾರ್ಪಟ್ಟು ಮೀ ಸ್ನಾನ ಮಾಡುವುದು, ಶಿವಲಿಂಗ ಮಾಡುವುದು, ಈ ಕಿರಾತರ ಪ್ರವೇಶ ಒಂದಿತ್ತು ಅರ್ಧ ಗಂಟೆ, ಮತ್ತು ಇದು ಜಗಳ 4-5 ಯುದ್ಧ ಅದೆಲ್ಲ ಇತ್ತು. ಯಾಕಂದರೆ ಸಮಯವನ್ನು ಹೊಂದಿಸಿಕೊಳ್ಳುವುದು. ಇಲ್ಲಿದೆ 4 ಗಂಟೆಗೆ ಆಗ ಮುಗಿತದೆ ಆಯ್ತಲ್ಲ. ಆ ಹೊತ್ತಿಗೆ ಎಲ್ಲಿಯಾದರೂ ಆಕಸ್ಮಿಕ ಬೇಕು ಅಂತಂದರೆ ಒಂದು ಹಾಸ್ಯ, ಅದು ಯಾವುದಂತ ಇಲ್ಲ, ಅವು ಹೋಗಿ ಅಲ್ಲಿ ಮಾತಾಡಿಸಿ ಸಭೆಯನ್ನು ನಗಿಸಿ ಬರುವುದು. ಅದು ಇತ್ತಂತೆ, ನನಗೆ ಗೊತ್ತಿಲ್ಲ ಅದು. ಅಂಥ ಕೆಪಾಸಿಟಿ, ಅನ್ನೋ ಯೋಗ್ಯತೆ ಈ ಹಾಸ್ಯಗಾರನಿಗೆ ಬೇಕು. ಆದ್ದರಿಂದ ದೇವರಿಗೂ ಅವರಿಗೂ ಅಂತ ಹತ್ತಿರ ಸಂಬಂಧ. ನನ್ನ ನಿರೀಕ್ಷೆ, ನಾನು ಹೇಳುವುದು ಕೇಳಿದ್ದು ಗೊತ್ತಿಲ್ಲ ಆಯ್ತಲ್ಲ, ಅಂಥ ಸಾಮರ್ಥ್ಯ ಇದ್ದವ ಹಾಸ್ಯಗಾರ ಅಂತ. ಮತ್ತು ಯಾವ ಪುರಾಣವೂ ಅವನಿಗೆ ಗೊತ್ತಿರಬೇಕು, ಯಾವ ಕತೆ ಕೇಳಿದರೂ ಅವನಿಗೆ ಯಾವ ಪ್ರಸಂಗವೂ ಗೊತ್ತಿರಬೇಕು, ಅವ ಹಾಸ್ಯಗಾರ. ಮತ್ತೆ ಪ್ರಾರಂಭ ಅದನ್ನು ನೀವು ಕೇಳಬೇಕು. ವೇಷದ ಜವಾಬ್ದಾರಿ ನಿಮಗೆ, ತಂಡದ ಜವಾಬ್ದಾರಿ ನನಗೆ. ವೇಷ ಆಗಿದ್ರೆ ನೀವು ಅಲ್ವಾ ಹೇಳ್ಬೇಕಾದ್ರೆ. ಹೈಯೆಸ್ಟ್ ದೇವಿ ಮಾತ್ಮೆ ಪ್ರಸಂಗಗಳು ನಡೀತದೆ. ಈ ದೇವಿ ಮಾತ್ಮೆ ಪ್ರಸಂಗದಲ್ಲಿ ಮಾಲಿನಿ, ವಿದ್ಯುನ್ಮಾಲಿ ಮದುವೆ ಪ್ರಸಂಗ,
ಅದರಲ್ಲಿ ಪುರೋಹಿತರ ಒಂದು ಪಾತ್ರ. ಆದರೆ ತುಂಬ ಜನ, ಕೆಲವರಿಗೆಲ್ಲ ತುಂಬ ಅದ್ರ ಬಗ್ಗೆ ಒಂದು ಜಿಜ್ಞಾಸೆ ಹೇಳ್ಬೋದ, ಕೆಲವೊಂದು ವಿರೋಧ ಉಂಟು, ಅದು ಬೇಕು, ಅದು ಬೇಡ, ಅದು ತುಂಬ ಹಾಸ್ಯ ಆಗ್ತದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ನೋಡಿ, ನಮ್ಮದು ಕಟೀಲು ಮೇಳದಲ್ಲಿ ನಾವಿರುವಾಗ ಒಂದು ಕಮ್ಮಟಾಯಿತು ಬಜ್ಪೆಯಲ್ಲಿ. ಆವಾಗ ಇದರ ಪ್ರಶ್ನೆ ಬಂದು ಅದು ಬೇಡ ಅಂತ ಆಯಿತು. ಅದು ಬೇಡ, ಭೂತ ಬೇಡ, ಪೂಜಾರಿ ಬೇಡ ಅಂತ ಆಯಿತು. ಯಾಕೆ ಅಂತ ಕೇಳಿದರೆ ಅದು ಪುರಾಣದಲ್ಲಿ ಇಲ್ಲ ಅಂತ ಹೇಳಿದರು. ಯಕ್ಷಬ್ರಹ್ಮ ಅಗರಿ ಶ್ರೀನಿವಾಸ ಭಾಗವತರಂಥ ಒಬ್ಬ ಕಲಾವಿದ ಮಾಡಿದ ಪ್ರಸಂಗ ಅದು, ತೆಕ್ಕೊಂಡ ವೇಷ. ಯಾಕಂದರೆ ಇಷ್ಟರವರೆಗೆ ಈ ಎಂದರೆ ಯುದ್ಧ ಅದು ಇದು ಕಥೆಯಲ್ಲೇ ಹೋಗುವಾಗ ಒಂದು ರಂಜನೆ ಇರಲಿ ದೇವರದು. ಆ ಕಾಲದಲ್ಲಿ ಭೂತ ಇರಲಿಕ್ಕಿಲ್ಲ, ಆವಾಗ ಬಂದದ್ದಷ್ಟೇ ನಮ್ಮ ಪ್ರಪಂಚಕ್ಕೆ. ಆವಾಗೊಂದು ಮಾಡುವಂಥ ರಂಜನೆಗಾಗಿ ಮಾಡಿದ್ದು ಅದು. ಯಾವುದದು? ಈ ಮದುವೆಯೂ ಕೂಡ ಹಾಗೆ, ಅದು ರಂಜನೆಗೆ ಆಗ ತೆಕ್ಕೊಡೋದು. ಆವಾಗ ರಂಜನೆಗೆ ನೋಡಿ ಎಲ್ಲ ಒಂದು ಬ್ರಾಹ್ಮಣರನ್ನು ಮಾತ್ರ ನಮ್ಮ ಪೂಜಾರಿ ಯಾತ್ರೆಗಳನ್ನು ತೆಕ್ಕೊಳ್ತಾ ಇದ್ದರು. ನೀವು ಕೆಲವು ವೇಷದಲ್ಲಿ ನೋಡಿ, ಕರ್ನಾಟಕದಲ್ಲಿ ಕೆಲವು ಪ್ರಸಂಗದಲ್ಲಿ ಆ ವೇಷ ಇತ್ತು. ಒಂದು ಅವರದ್ದೆಂಥದ್ದು ಜಾಲ ಕೊರತಿದ್ದ ಪ್ರಸಂಗದಲ್ಲಿ ತಾಯಿ ಮಗ ಪೂಜಾರಿ ಮತ್ತು ತಾಯಿ, ಅದೊಂದು ಸಂಭಾಷಣೆ ಭಾರಿ ಚಂದ ಇತ್ತು. ಅಂದರೆ ಅದು ಮೊದಲನಾಗಿ ಮೊಣಕಾಲಿನ ಮೇಲೆ ಬಟ್ಟೆ ಕಟ್ಟಿಕೊಂಡು ನೋಡಿ, ಈ ಹಣವನ್ನು ಕಿವಿಯಲ್ಲಿ ಸಿಕ್ಕಿಸಿಕೊಂಡು ಅಜ್ಜಿ ತಾಯಿ ಚೀಲದಲ್ಲಿ ಅದು ಇತ್ತು ಮೊದಲು. ಈಗ ಅದನ್ನು ಮಾಡಿದರೆ ಏನು ಜಾತಕಗಳು ಅಂಚಿಟ್ಟ ಅಂತ ಹೇಳುವುದು ನಮ್ಮದು, ಅದು ಮೂಢತನ. ಅದಕ್ಕೇನು ಹೇಳ್ತೀರಿ? ಹೌದಲ್ಲ? ಮೂಲ ಕಾರಣ ನಮಗೆ ಅಪಮಾನ ಆಗ್ತದೆ ಅನ್ನುವುದು ಸ್ಪಷ್ಟ ಬಂತು. ಆದರೆ ಈಗ ಅದನ್ನು ರಕ್ಕಸ ಬ್ರಾಹ್ಮಣ ಮಾಡಿದ್ನು. ಈಗ ನಮ್ಮ ಮೇಳದಲ್ಲಿ, ಕಟೀಲು ಮೇಳದಲ್ಲಿ ಇರುವಾಗಲೂ 5 ದಿನದಲ್ಲಿ, ಈಗ ಇಲ್ಲಿಯೂ ಸುರಗಿ ನಾನು ಬ್ರಾಹ್ಮಣನೇ ಮಾಡ್ತಾ ಇದ್ದೆ. ಭಾಗವತರು ಹೇಳಿದ್ರು ಬೇಡ, ಅದನ್ನು ಮೊದಲನೇ ಹಾಗೆ ಮಾಡಿ ಆಸೆಯಾದರೆ. ಹಾಗೆ ಕೆಲವು ನನ್ನಲ್ಲಿ ಯಾರು ಹೇಳಿಲ್ಲ, ಭಾಗವತರಿಗೆ ಹೇಳಿದಂತೆ ಅದು ಅದು ಅಭಾಸ ಆಗ್ತದೆ. ಅಲ್ಲಲ್ಲ, ನಿಜ ಬ್ರಾಹ್ಮಣ. ಈಗ ನಾವು ಮುಖ ಎಲ್ಲ ವಿಕಾರ ಮಾಡಿಕೊಂಡು ಹೋಗುದಲ್ವ? ಇದೇ ವಿಷಯದಲ್ಲಿ ಕೆಲವು ಮಾತುಗಳು ನಡೀತಾ ಇತ್ತು. ಅಂದರೆ ಆನ್ಲೈನ್ ಈಗ ಕಾಮನ್ ಲೈವ್ ಹೋಗಬೇಕಾದ್ರೆ ಕಮೆಂಟ್ಗಳೆಲ್ಲ ಬರ್ತಾ ಇರ್ತದೆ. ನಾನು ಒಂದು ಕಮೆಂಟ್ ನೋಡಿದವ, ಇದೆಂಥದ್ದು ಬ್ರಾಹ್ಮಣ ವೇಷ ಹೀಗುಂಟು, ರಕ್ಕಸನ ವೇಷದಾಗೆ ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು? ಅದಕ್ಕೆ ನಾನು ಹೇಳಿದ್ದು, ಅದು ಅಲ್ಲಿಂದ ಪ್ರಾರಂಭ ಆಗಿದೆ ಅಂತ. ಕಮ್ಮಟದಿಂದ ಬ್ರಾಹ್ಮಣ ಬೇಕು ಅಂತ ಆಯ್ತು. ರಕ್ಕಸರಿಗೆ ಬ್ರಾಹ್ಮಣ ಇಲ್ಲ ಅಂತ ಆಯ್ತು, ರಕ್ಕಸರಿಗೆ ಪುರೋಹಿತ ಇಲ್ಲ ಅಂತ. ಮತ್ತೆ ಹೇಗೆ ಮಾಡೋದು? ಹೇಗೆ ಮಾಡೋದು ಅಂತ ಅದು ಈಗ ದೊಡ್ಡ ಮುಂಡಾಸು ಕಟ್ಟು ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ನಾನು ಹೋಗಿ ಭಾಗವತರಿಗೆ ಇವಾಗ ಹೇಗೆ ಮಾಡೋದು ಒಂದು ಹೇಳಿ, ಹೇಗೆ ಅಂತ ಒಂದು ವಿಕಾರ ಮಲ್ಪಲಿ ಅಂತ ಹೇಳಿದ್ರು. ನಾನು ಹಾಗೆ ಮಾಡ್ತಾ ಇದ್ದೆ, ಮತ್ತು ಹಾಗೆ ಮಾಡಿ ಇನ್ನು ಯಾವ ಆಕ್ಷೇಪ ಬಂದರೂ ಅದು ರಕ್ಕಸನಿಗೆ, ಬ್ರಾಹ್ಮಣರಿಗೆ ಅಲ್ಲ. ಪುರೋಹಿತ ಅಂತ ಹೇಳಿದಷ್ಟೇ. ಪುರೋಹಿತ ನಮ್ಮ ಪೂಜಾರಿಗಳಲ್ಲಿ ಪುರೋಹಿತ ಇದ್ದಾರೆ ಹೇಳಿದ್ದು ನಾನು. ಪುರೋಹಿತ ಎಲ್ಲ ಜಾತಿಯಲ್ಲಿ ಆಚಾರ್ಯಗಳು ಇದ್ದಾರೆ, ಶೆಟ್ಟಿಗಾರರವರು ಇದ್ದಾರೆ. ಪುರೋಹಿತ ಇಲ್ಲದ ಜಾತಿ ಇಲ್ಲ. ಈಗ ನಮ್ಮಲ್ಲಿ ಇದ್ದಾರೆ, ಮೊದಲು ಇರಲಿಲ್ಲ. ಆದ್ದರಿಂದ ಪುರೋಹಿತ ಅಂತ ಇರುವುದು ಆಯಾ ಜಾತಿಗೆ. ಅದು ಪುರೋಹಿತ ಬ್ರಾಹ್ಮಣ ಅಲ್ಲ, ಪುರೋಹಿತ ಯಾವ ರಕ್ಕಸ. ಆಯ್ತು, ಹಾಗಾದ್ರೆ ಆಕ್ಷೇಪ ಇಲ್ಲಲ್ಲ. ಏನು ಪುರೋಹಿತ ಅವರಿಗೆ ಬಡಿತೀರೋ ಮಾರಾಣಿ ಮಗಳಿಗೆ ಹುಡುಗ ಇಲ್ಲಿ ಮದುಮಗ ಹಿಂದೆ ನೋಡಿ ತಿರುಗಿ. ಇದು ಮದುಮಗ ಮತ್ತೆ ನೀವು ತಿರುಗಿದ್ದು ಹೆಚ್ಚಾಯ್ತು, ಅರ್ಧ ಸುತ್ತ ತಿರುಗಿ. ಹೇಳಿದಾಗೆ ಮದುಮಗರು ಹೇಗಿದ್ದೀರಿ? ಊರಲ್ಲೆಲ್ಲ ಕ್ಷೇಮವ, ಆರೋಗ್ಯದಲ್ಲಿದ್ದೀರಲ್ಲ? ಎಲ್ಲರಿಗೆ ರೋಗ ಹಾಗೆ ಬಂದದ್ದು ಇಲ್ಲಿ ಹುಡುಗಿ. ಯೋಗ ಕ್ಷೇಮ ವಿಚಾರ ಮಾಡೋ ಕ್ರಮ ಹುಡುಗಿ ನೋಡಿದ್ದೀರಾ? ಇಲ್ಲ, ನೋಡ್ಬೇಕಲ್ಲ. ತೋರಿಸುವ ಕ್ರಮವೇನಾದ್ರೂ ಉಂಟು? ಕರೆಸಬೇಕು. ಹೌದು, ಕರೆಸಬೇಕಾದ್ರೆ ಶೃಂಗಾರ ಆಗ್ಬೇಕು, ಒಂದು ವ್ಯವಸ್ಥೆ ನೀವೇ ಮಾಡಬೇಕು, ಇರ್ಬೇಕಲ್ಲ. ಹೌದು ಅಮ್ಮ, ಒಂದು 4 ಮಂದಿ ಹೆಂಗಸರು ಹೇಳಿ ಆಯ್ತಾ? ಸೀರೆ ಉಡುವುದಕ್ಕೆ ಗೊತ್ತಿದ್ದವರು ಮಾತ್ರ ಬಂದರೆ ಸಾಕು, ಇಲ್ಲದಿದ್ದರೆ ಹಾಳು ಮಾಡಬೇಕು. ಯಾಕೆ ಅವರು ಸುಳ್ಳಿಗೆ ನೋಡುದು? ಅವ ಎಂತ ಮಾತಾಡಿದ? ಒಂದು ಶಬ್ದ ಏನಾದರೂ ವ್ಯತ್ಯಾಸವಾಗಿ ಬಂದರೆ ಮನುಷ್ಯ ಅಲ್ಲ ಅದನ್ನು ಮಾಡ್ತಾನೆ ಅವ. ಯಾಕೆ ಅವನಿಗೆ ಅಷ್ಟು ಮಾಡಿದರೆ ಅವನನ್ನು ಏನೋ ಈ ಮನೆ ಚೇಂಜ್ ಮಲ್ತಿದೆಯಾ ಅಂತೇಳಿ ನೋಡಿ ಅದು ಬರ್ತದೆ. ಆವಾಗ ಅವ ಕಾಣ್ತಾನಲ್ಲ. ಈ ಕಾರಣದಿಂದ ಈಗ ನಾವು ಕಾಣಬೇಕಾದ್ರೆ ಶ್ರಮ ಪಡಬೇಕು. ಯಾಕೆ? ರಂಗಸ್ಥಳದಲ್ಲಿ ಕೆಲಸ ಮಾಡಬೇಕು, ಮಾತಾಡಬೇಕು, ಗೊತ್ತಿಲ್ಲ ಅಂತ ನಿಮ್ಮಂಥವ್ರಲ್ಲಿ ಕೇಳಬೇಕು. ಅವರಿಗೆ ಅದಿಲ್ಲ ನೋಡಿ. ಇಲ್ಲಿ ನೋಡಿದ, ಈಗ ಹೇಗೆ ಹೇಳಿದ ಉಜಿರೆ ನಾರಾಯಣ ಬರ್ಬಾಕಿದ ಸುಲಭದಲ್ಲಿ ನೋಡಿ. ಕಲಾವಿದರ ಕಷ್ಟ ಅದರೊಳಗೆ ಎಷ್ಟು ಅಂತ ಅವ್ರಿಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಅದ್ರ ಹಿಂದೆ ಎಷ್ಟು ಕಷ್ಟ ಇರ್ತದೆ. ಕಷ್ಟ 90% ಮನುಷ್ಯರಿಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ, ಗೊತ್ತಾಗುವುದಿದ್ದರೆ ಈ ಕಲಾವಿದರ ಎಲ್ಲವರು ಅಂತ ಹೇಳುವುದಿಲ್ಲ. ಈಗ ಕೆಲವು ಶ್ರೀಮಂತಿಗೆ ಉಳ್ಳವರು ಉಜಿರೆ ನಾರಾಯಣ ಈಗ ಹೇಳಿದಂಥದ್ದಲ್ಲಿ ನನ್ನನ್ನು ಆಕ್ಷೇಪ. ಆದರೆ ಕೆಲವು ಮಂದಿ ಕಲಾವಿದರ ಜೀವನ ಉಂಟಲ್ಲ, ಈಗ ಆಗ್ತಿರ್ಲಿಲ್ಲ. ಕಲಾವಿದರ ಬಗ್ಗೆ ಅವರಿಗೆ ಅಭಿಮಾನ ಆಸಕ್ತಿ ಉಂಟುಂಟಾದರೆ
ಕಲಾವಿದ ಅವು ಅಲ್ಲಿ ಏನು ಮಾಡಿದ ಅದನ್ನು ವಿಮರ್ಶೆ ಮಾಡಿದಲ್ಲ. ಅವ ಹೇಗೆ ಬದುಕುತ್ತಾ ಇದ್ದಾನೆ ಅಂತ ನೋಡಲಿ ಮೊದಲು. ನನ್ನನ್ನೇ ನಾನು ಹೇಳ್ತೇನೆ, ನನ್ನನ್ನೇ ನಾನು ಹೇಳ್ತೇನೆ. ನನ್ನ ಮಗನಿಗೆ ಮದುವೆ ಆಯಿತು. ಈಗ ಒಂದು ಮದುವೆ ಅಂದರೆ ಸುಲಭ ಅಲ್ಲ. ಮಗಳಿಗೆ ಮದುವೆ ಯಾವ ಸಂಪಾದನೆಯಲ್ಲಿ 1 ವರ್ಷಕ್ಕೆ ಆಗುವ 1 ಲಕ್ಷವ 1.5 ಲಕ್ಷ ಸಂಪಾದನೆಯಲ್ಲಿ ಎಷ್ಟು ಉಳಿಸಬಹುದು ಆಲೋಚನೆ ಮಾಡಿ. ಹಾಗಾದರೆ ನೀವು ಕೇಳ್ಬೋದು 50 ವರ್ಷದಲ್ಲಿ ನಿಮಗೆ ಉಳಿಸಲಿಕ್ಕೆ ಆಗಲಿಲ್ಲ ನಾರಾಯಣ ಅಂತ. ಈ 1 ಲಕ್ಷ ಆಗಲಿಕ್ಕೆ ಪ್ರಾರಂಭ ಆದ ಯಾವಾಗ ಗೊತ್ತುಂಟು? ಮೊನ್ನೆ 1-2-3 ವರ್ಷ ಆಯ್ತು ಅಷ್ಟೇ. ಮೊದಲು 10 ಅದೇ ನಾನು ಹೇಳಿದ ಸುಂಕದಲ್ಲಿ 8 ವರ್ಷದಲ್ಲಿ 1,600, ಪುತ್ತೂರಿಗೆ ಬರುವಾಗ 3,000, ಕುಂಬಳಿಗೆ ಹೋಗುವಾಗ 9,000, 5,000, ಸುರತ್ಕಲಿಗೆ ಹೋಗುವಾಗ 9,000. ಇದು 6 ತಿಂಗಳಿಗೆ. ಅದರಲ್ಲಿ ಖರ್ಚು ಮಾಡಬೇಕು, ಮದ್ದು ಮಾಡಬೇಕು, ಮನೆ ನೋಡಬೇಕು, ಊಟ ಮಾಡಬೇಕು. ಹೇಳಿದ್ದು ನಾನು ಉಳಿಸುವುದೇನು? ಉಳಿಸುವವರಿದ್ದಾರೆ. ಯಾಕಂದರೆ ಅವರಿಗೆ 2 ಕಡೆಯಲ್ಲಿ ಕಾರ್ಯಕ್ರಮ ಇರ್ತದೆ, ಅಂದರೆ ಅಲ್ಲೇ ತಾಳಮದ್ದಲೆ ಇರ್ತದೆ, ಇಲ್ಲಿ ಆಟ ಇರ್ತದೆ, ಎಲ್ಲ ಇರ್ತದೆ, ಆಗ್ತದೆ. ನಮಗೆ ಹಾಗಲ್ಲ. ಉಜಿರೆ ಅವರೇ, ಯಕ್ಷಗಾನದ 50ನೇ ವರ್ಷದ ತಿರುಗಾಟದಲ್ಲಿದ್ದೀರಿ ನೀವೀಗ. ಈ 50 ವರ್ಷ ತಿರುಗಾಟದಲ್ಲಿ ನಿಮಗೆ ತುಂಬ ಖುಷಿ ಕೊಟ್ಟ ವಿಷಯ, ತುಂಬ ಬೇಸರ ಕೊಟ್ಟ ವಿಷಯ? ಅಂದರೆ ನಾನು ಸುಂಕದಗಟ್ಟೆಯಿಂದ ತೊಡಗಿ ಮತ್ತು 1 ವರ್ಷ ಇರಲಿ, ಅದೇ ಅಂದರೆ 2 ಮೇಳಕ್ಕೆ ಹೋದ್ದು. ಅಂದರೆ ಆವಾಗಲೂ ನಾನು 1 ತಿಂಗಳಲ್ಲಿ ಇದು ಎಂಥದ್ದು ಶಶಿಪ್ರಭೆ ಭ್ರಮರಕುಂತಲೆ ಮಾಡುವಲ್ಲಿಗೆ ಮುಟ್ಟಿದ್ದೇನೆ. ಅಷ್ಟು ಪ್ರಯತ್ನ ಇತ್ತು ನನಗೆ. ಆವಾಗ ವೇಷ ಮಾಡುವಾಗ ಮಾಡಬೇಕು, ಅವರು 2-3 ಸಲ ಮಾಡಿದರೆ ಅದನ್ನು ನೋಡಿ ಲಾಸ್ಟ್ 1 ತಿಂಗಳಾಗುವಾಗ ಇದು ಭ್ರಮರಕುಂತಳೆ ಕಮಲಧ್ವಜ ಒಳ್ಳೆಯದು ಮಾಡುವಂಥ ಸ್ಥಿತಿಗೆ ಬಂದಿದ್ದೇನೆ. ಹಾಗೆಯೇ ಸುಂಕದಗಟ್ಟೆಯಿಂದ ಹಿಡಿದು ಮೊನ್ನೆಯವರೆಗೆ, ಯಾವಾಗ ಇತ್ತೀಚೆಗಿನವರೆಗೆ ಯಕ್ಷಗಾನದಲ್ಲಿ ನಾನು ಮಾಡುವಂಥ ಪಾತ್ರಕ್ಕೆ ಎಲ್ಲವರ ಅಭಿಮತ ಒಳ್ಳೆಯದೇ ಉಂಟು. ಅಂದರೆ ಎಲ್ಲವರು ಮೆಚ್ಚಿದ್ದಾರೆ ಎನ್ನುವ ಒಂದು ಸಂತೋಷ ಹೊಂದಿದ್ದೆ. ಆದರೆ ಈಗ ಪ್ರಾಯ ಆಯಿತು ನೋಡಿ, ಈಗ ನನ್ನ ಹಾಸ್ಯಕ್ಕೆ ಅಷ್ಟು ಬೆಲೆ ಇಲ್ಲ ಅಂತ ಅದು ನನಗೆ ಗೊತ್ತಾಗಿದೆ. ಆ ಒಂದು ಬೇಸರ ಉಂಟು. ಬೇಸರ ಅಂದರೆ ಅವರ ತಪ್ಪಲ್ಲ, ಅದು ಕಾಲದ ತಪ್ಪು. ಈಗಿನ ಅವರಿಗೆ ಬೇಕಾದ್ದನ್ನು ಕೊಡುವಂಥ ಒಂದು ಶಕ್ತಿ ನಮ್ಮಲ್ಲಿಲ್ಲ. ಕುಣಿಯುವುದರಲ್ಲಾಗಲಿ, ಮಾತಿನಲ್ಲಾಗಲಿ, ಯಾವುದರಲ್ಲೇ ಆಗಲಿ ಅಂತ ನಾವು ಇದ್ದದನ್ನು ಒಪ್ಪಿಕೊಳ್ಳೇಬೇಕು. ಯಾಕಿಲ್ಲ ಅಂದರೆ ಕೊಡ್ಬೋದು, ನಮ್ಮ ಮನಸ್ಸು ಒಪ್ಪುವುದಿಲ್ಲ, ಅದಕ್ಕೆ ಒಪ್ಪುವುದಿಲ್ಲ. ನಾನೊಂದು ಸಲ ಮೊನ್ನೆ ಜನ ಹತ್ರ ಕೇಳಿದೆ ಹೀಗೆ ಅಂತ ಹೇಳಿದಕ್ಕೆ, ನೀವು ಅದನ್ನು ಹೇಳಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ನೀವು ಹೇಳಿದರೆ ನೀವೇ ಸಣ್ಣದಾಗ್ತೀರಿ. ಆದ್ದರಿಂದ ಅವರು ಹೇಗೆ ಬೇಕಾದರೂ ಮಾತಾಡಲಿ ಅವರ ವೇಷಕ್ಕೂ, ನೀವು ಮೊದಲೆಷ್ಟು ಮಾಡ್ತಾ ಇದ್ದೀರೋ ಅಷ್ಟನ್ನು ಮಾಡಿ, ನಮಗೆ ಸಾಕು, ಮತ್ತು ಬೇಕಾದವರಿಗೆ ಅದನ್ನೇ ನೋಡಲಿ ಅಂತ ಹೇಳಿದರು. ಆ ಬಗ್ಗೆ ನೆಮ್ಮದಿ ಇದೆ. ಪ್ರಪಂಚಕ್ಕೆ ಎಲ್ಲವರಿಗೂ ಬೇಡಲ್ಲ ಅನ್ನೋ ನೋವು ಇದೆ, ಅಷ್ಟೇ. ಮತ್ತು ಜೀವನದಲ್ಲಿ ನನ್ನಿಂದ ಮತ್ತೆ ಯಕ್ಷಗಾನಕ್ಕೆ ಬಂದವರು ಬಹಳ ಇದು ಶ್ರೀಮಂತಿಕೆಯಲ್ಲಿದ್ದಾರೆ. ಯಾಕಂದರೆ ಅವರಿಗೆ ಆ ಯೋಗ ಉಂಟು. ನಾವು ಯೋಗವನ್ನು ಪಡೆದುಕೊಂಡು ಹುಟ್ಟಲಿಲ್ಲ ಅನ್ನುವ ಬೇಸರ ಉಂಟು. ಅಂದರೆ ಕೂಡಿದಷ್ಟು ಕೆಲಸ ಮಾಡಿದ್ದೇನೆ ಯಕ್ಷಗಾನದಲ್ಲಿ. ಎಲ್ಲ ನನಗೆ ಅದರ ಬಗ್ಗೆ ತುಂಬ ಅಭಿಮಾನ ಉಂಟು, ಸಂತೋಷ ಉಂಟು. ಎಲ್ಲ ನಮ್ಮ ಪಡ್ರೆ ಚಂದ್ರವರ ಆಶೀರ್ವಾದ, ನನ್ನ ಮನಸ್ಸಿನ ದೇವರುಗಳು ಇಬ್ಬರಿದ್ದಾರೆ. ಒಂದು ಎಂ.ಕೆ. ರಮೇಶಾಚಾರ್ಯರು, ಮತ್ತೊಂದು ಕೋಳೂರು ರಾಮಚಂದ್ರರಾವರು. ಅವರ ಒಂದು ಆಶೀರ್ವಾದ ಬಲ, ಮತ್ತು ಒಳ್ಳೆಯ ಕಲಾವಿದ ಹಾಸ್ಯಗಾರ ವೇಣು ಸುಂದರಾಚಾರ್ಯರು, ಅವರು ಕೂಡ ಇದು ಅಭಿನಂದನಾರ್ಹರು ಅಂತ ಅವರ ಪೂರ್ಣ ಆಶೀರ್ವಾದದಿಂದ ಎಲ್ಲದರಲ್ಲಿಯೂ ನನಗೆ ನೆಮ್ಮದಿ. ಆದರೆ ದೇವರು ಅದಕ್ಕೊಂದು ಯೋಗ ಬೇಕಲ್ಲ, ಹಣ ಸಂಪಾದನೆ ಮಾಡಲಿಕ್ಕೂ. ಆ ಯೋಗವನ್ನು ಕೊಡಲಿಲ್ಲ ಅನ್ನೋ ಬೇಸರ ಅಷ್ಟೇ. ಬಿಟ್ಟರೆ ಯಕ್ಷಗಾನದಲ್ಲಿ ನಾನು ಏರಿದ ಎತ್ತರ ಉಂಟಲ್ಲ, ಸಂತೋಷ. ಅಂದರೆ ನಾನು ಅಂತ ಹಳ್ಳಿಯಲ್ಲಿ ಆ ತಂದೆ ತಾಯಿಗಳಿಗೆ ಮಗನಾಗಿ ಆ ಹಳ್ಳಿಯಲ್ಲಿ ಉಜಿರೆ ಅಂತ, ಅದು ಈಗ ಉಜಿರೆ ಈಗ ಅದು ಪೇಟೆ ಆದ್ದು. ಮೊದಲು ನಾನು ಹುಟ್ಟುವ ಸಂದರ್ಭದಲ್ಲಿ ಬರೇ ಹಳ್ಳಿ ಆಗಿತ್ತು. ಅಂಥ ಕ್ಷೇತ್ರದಲ್ಲಿ ನಾನು ಇಷ್ಟು ಏರಿದ್ದುಂಟಲ್ಲ, ಬಹಳ ನನಗೆ ಅಭಿಮಾನ. ಆದರೆ ನನ್ನ ಊರಿನವರಿಗೆ ಅದಿಲ್ಲ. ಅದನ್ನು ಪ್ರತ್ಯೇಕ ಹೇಳ್ತೇನೆ, ಬೇಕಾದರೆ ಯಾರ ಹತ್ರ ಹೇಳ್ತೇನೆ. ಇರುವುದಿದ್ದರೆ ನನ್ನನ್ನು ಗುರುತಿಸುವ ಕೆಲಸ ಅವರೇ ಮಾಡಬೇಕಿತ್ತು, ಯಾರು ಮಾಡಲಿಲ್ಲ. ಅದೊಂದು ಒಳ್ಳೆಯ ಕೆಲಸ, ಯಾರು ಮಾಡದೇ ಇರೋದು ಬಹಳ ಒಳ್ಳೆಯ ಕೆಲಸ. ಆ ಬಗ್ಗೆ ಬಹಳ ತುಂಬ ಸಂತೋಷ ಆಯ್ತಲ್ಲ. ಅದೇ ಬೇಸರ, ಅದೇ ಸಂತೋಷ. ಕಲಾವಿದರಿಗೆ ಅಭಿಮಾನಿಗಳು ಮುಖ್ಯ. ಅಭಿಮಾನಿಗಳು ಕೈ ಹಿಡಿದ್ರೆ ಕಲಾವಿದರು ಒಂದು ಹಂತಕ್ಕೆ ಬಂದರು ಅಂತಲೇ ಹೇಳ್ತಾರೆ. ನಿಮ್ಮನ್ನು ಪ್ರೀತಿ ಮಾಡುವ ಅಭಿಮಾನಿಗಳಿಗೆ 2 ಮಾತು ನೋಡಿ. ನಾನು ಒಂದು ವಿಷಯ ಹೇಳ್ತೇನೆ. ಅಭಿಮಾನಿ ಬಳಗ ಅಂತ ಉಂಟು ಈಗ. ಅದು ಇತ್ತೀಚೆಗೆ ಪ್ರಾರಂಭ ಆದ್ದು, ಮೊದಲು ಇರಲಿಲ್ಲ. ಮೊದಲು ಎಲ್ಲಿಯವರೆಗೆ ಇರಲಿಲ್ಲ ಅಂದರೆ ಸಾಧಾರಣ ಒಂದು 10-40 ವರ್ಷವರೆಗೆ ಇರಲಿಲ್ಲ ಅದು. ಈಗ ಅವನ ಅಭಿಮಾನಿಗಳು, ಇವನ ಅಭಿಮಾನಿಗಳು, ಆ ಅಭಿಮಾನಿಗಳು ನನಗಿಲ್ಲ. ಇದ್ದಾರೆ ಯಕ್ಷಗಾನ ಅನ್ನುವ ಅಭಿಮಾನಿಗಳೇ ನಾನು ಹೇಳುವುದು ಅಷ್ಟೇ. ಯಾಕೆ ಎಲ್ಲವರಿಗೆ ಅಭಿಮಾನಿ ಅಂದರೆ ಒಬ್ಬರು ಅಂತಲ್ಲ, 1000 ಮಂದಿಗಳ ಅಭಿಮಾನಿಗಳು ಇರ್ಬೋದು, ಒಬ್ಬರ ಅಭಿಮಾನಿಗಳು ಇರ್ಬೋದು. ಕಲಾವಿದನ ಜೀವನದಲ್ಲಿ ಏನು ಉಂಟು ಅಂತ ಒಳಗೆ ನೋಡಿ,
ಹೊರಗೆ ಬರೀ ರಂಗದಲ್ಲಿ ಮಾತ್ರ ನೋಡಿ ಅವನನ್ನು ವಿಮರ್ಶೆ ಮಾಡುವುದಲ್ಲ. ಅವ ಸಾವಿರ ಸಮಸ್ಯೆಯಲ್ಲಿ ಇರ್ತಾನೆ ಒಂದೇ ಅಲ್ಲ. ಆದರೆ ಇಲ್ಲಿಗೆ ಬರುವಾಗ ಎಲ್ಲವನ್ನು ಚೌಕಿಯಲ್ಲಿ ಇಟ್ಟು ಹೋಗ್ತಾನೆ. ಬರುವಾಗ ಪುನಃ ಅದನ್ನು ಮಂಡಿಗೆ ತೆಕ್ಕೊಳ್ಳೇಬೇಕು. ಆದ್ದರಿಂದ ಎಲ್ಲ ಕಲಾಭಿಮಾನಿಗಳು ಎಲ್ಲವರನ್ನು ಗುರುತಿಸಿ, ಒಬ್ಬರನ್ನು ಇಬ್ಬರನ್ನು ಅಂತಲ್ಲ, ಎಲ್ಲವರನ್ನು ಲೋಕದ ಎಂಥ ಈಗ ಭಾಗವತರ ಅಂದರೆ ಪಟ್ಲ ಫೌಂಡೇಶನ್ 2,000 3,000ರಿಂದ ಮೇಲೆ ಜನ ಇರಬೇಕು. ಅಷ್ಟು ಮಂದಿ ಅವರ ಆಶಯ ಪಡೆದವರೇ. ಹಾಗೆಯೇ ನೀವು ಕೂಡ ನೋಡುವವರು ಕೇಳುವವರು ನೀವು ಕೂಡ ಅದನ್ನು ಅನುಸರಿಸಿದರೆ, ವಿಮರ್ಶೆ ಮಾಡುವಷ್ಟೇ ಅನುಸರಣೆ ಮಾಡಿದರೆ ಕಲಾವಿದರ ಜೀವನ ಬಂಗಾರ ಆಗುತ್ತದೆ. ಇಲ್ಲಾಂದರೆ ನಿಮ್ಮ ವಿಮರ್ಶೆ ಆಗ್ತದೆ ಸುಮ್ಮನೆ ಕಿವಿಗೆ. ನಾವು ಅದನ್ನು ವಿಮರ್ಶೆ ಮಾಡುವುದಿಲ್ಲ, ಯಾಕೆ ನಮಗೆ ಅಗತ್ಯ ಇಲ್ಲ, ಜೀವನ ಹೋಗುವುದಿಲ್ಲ. ಯಾಕೆ ಬಂದ್ರಿ? ವಿಷಯ ಎಂತದ್ದು? ನಿಮ್ಮ ಊರಲ್ಲಿ ಬರಗಾಲವು ಅಲ್ಲ, ಬರಗಾಲ ಇದ್ದವರ ಹಾಗೆ ಕಾಣುವುದಿಲ್ಲ. ಅದು ಕೇಳಿತು. ಸರಿ, ಮಾತು ಆಡ್ಬೇಕಂತ ವಿಷಯ ಬೇಕಲ್ಲ. ಯಾಕೆ ಬಂದ್ರಿ? ಏನ್ ವಿಷಯ? ಎಲ್ಲ ವಿಷಯ. ಪಾಂಡ್ಯ ದೇಶವನ್ನು ಆಳುತ್ತಾ ಇರುವವ. ಪಾಂಡ್ಯಕ್ಕೆ ಬೆಂಕಿ ಬಿಡಿ. ನಿಮ್ಮ ವಿಷಯ ಪಾಂಡ್ಯ ದೇಶ. ಪಾಂಡ್ಯ ದೇಶವನ್ನು ಆಳುತ್ತಾ ಇರುವವ ಇಂದ್ರದ್ಯುಮ್ನ. ಯಾರು? ಈಗ ಪಾಂಡ್ಯದ ಆಳುವವರು ನೀವು? ಅದನ್ನು ಆಡುವವ ಆಳುವವರು ನೀವು? ಇವರು ಅವನನ್ನು ದಳಪತಿ. ಇವರಿಗೆ ಎಂತ ಕೆಲಸ? ನೋಡಿಕೊಂಡು ದಳಪತಿ ಸೀನ ನಾಯಕ ಇವರೇ? ಸೀನ ನಾಯಕ. ಯಕ್ಷಗಾನದ ಕಲಾಭಿಮಾನಿಗಳಲ್ಲಿ ನನ್ನ ವಿನಂತಿ, ಈಗ ನಾನು ಈ ಮಾಧ್ಯಮದ ಮೂಲಕವಾಗಿ ಆಡಿದಂತಹ ಮಾತನ್ನು ಸಾವಿರಾರು ಮಂದಿ ಕೇಳಿರಬಹುದು, ನೋಡಿರಬಹುದು. ಆದರೆ ನಾನು ಏನನ್ನು ಹೇಳಿದ್ದೇನೋ ಅದು ನನ್ನ ಮನಸ್ಸಿನ ನೋವು, ಅಲ್ಲದೆ ಮತ್ತೊಬ್ಬರು ಹೇಳಿಯೋ ಅಥವಾ ಮತ್ತೊಬ್ಬರ ಮನಸ್ಸನ್ನು ನೋಯಿಸಬೇಕು ಅಂತ ನಾನು ಆಡಿದ್ದಲ್ಲ. ಯಕ್ಷಗಾನದಲ್ಲಿ 50 ವರ್ಷದಲ್ಲಿ ನಾನು ಏನನ್ನು ಇಷ್ಟರವರೆಗೆ ಅನುಭವಿಸಿಕೊಂಡು ಬಂದಿದ್ದೇನೋ ಅದನ್ನು ಇಲ್ಲಿ ವಿವರಿಸಿದ್ದೇನೆ ಹೊರತು ಮತ್ತೊಬ್ಬರನ್ನು ನೋಯಿಸುವುದೋ ಮತ್ತೊಬ್ಬರನ್ನು ಹೀಯಾಡಿಸುವುದೋ ಉದ್ದೇಶ ನನ್ನದಲ್ಲ. ಅದರಲ್ಲಿ ಯಾರಿಗಾದರೂ ಮನಸ್ಸಿಗೆ ನೋವಾದಲ್ಲಿ ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಕಲಾವಿದನಾದ ನನ್ನ ಮುಂದಿನ ಜೀವನಕ್ಕೂ ನಿಮ್ಮಿಂದ ನನಗೆ ಒಳ್ಳೆಯ ಪ್ರೋತ್ಸಾಹ ಸಿಗಲಿ ಎಂಬುದಾಗಿ ಎಲ್ಲವರಲ್ಲಿಯೂ ಕೇಳಿಕೊಳ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ.